ಕೇಪು ಶ್ರೀ ಉಳ್ಳಾಲ್ತಿ ಆದಿಪರಾಶಕ್ತಿ ಹೃದಯದ ಬೆಳಕಾಗುತ್ತಾಯೇ ನೀ ಎನ್ಮನಸಿನ ನಂದ ದೀಪತಾಯೇ ಸೀರೆ ಕಾಣಿಕೆಯು ನಿನಗಾಗಿಯೇ ಕೇಪು ಶ್ರೀ ಉಳ್ಳಾಲ್ತಿ ಆದಿಪರಾಶಕ್ತಿ ಹೃದಯದ ಬೆಳಕಾಗುತ್ತಾಯೇ ನೀ ಎನ್ಮನಸಿನ ನಂದ ದೀಪತಾಯೇ ಸೀರೆ ಕಾಣಿಕೆಯು ನಿನಗಾಗಿಯೇ ತ್ರಿಕಾಲ ಪೂಜೆಯ ಕಜಂಬು ಸೇವೆಯ ಭಕ್ತರಿಂದಲೇ ನೀ ಪಡೆದೆ ತ್ರಿಕಾಲ ಪೂಜೆಯ ಕಜಂಬು ಸೇವೆಯ ಭಕ್ತರಿಂದಲೇ ನೀ ಪಡೆದೆ ಅನುಗ್ರಹ ನಿನದಮ್ಮ ಪಡೆದೆವು ನಾವಮ್ಮ ಕೇಪು ಕ್ಷೇತ್ರದ ಪರಮೇಶ್ವರಿ ಅಮ್ಮ ನಿನ್ನ ನಡೆಯಲ್ಲಿ ಕೈ ಮುಗಿದು ಬೇಡುವೆನು ಸುಖ ಶಾಂತಿಯನು ಸಂಕಟವ ಕಳೆದು ಅಭಯವ ಕೊಡುವಳು ಭಕ್ತರ ಪಾಲಿನ ಅಂಬಿಕೆಯೇ ಕೇಪು ಶ್ರೀ ಉಳ್ಳಾಲ್ತಿ ಆದಿಪರಾಶಕ್ತಿ ಹೃದಯದ ಬೆಳಕಾಗುತ್ತಾಯೇ ನೀ ಎನ್ಮನಸಿನ ನಂದ ದೀಪತಾಯೇ ಸೀರೆ ಕಾಣಿಕೆಯು ನಿನಗಾಗಿಯೇ ತುಳುನಾಡ ಸಿರಿದೇವಿ ಕೇಪು ಶ್ರೀ ಕ್ಷೇತ್ರದಿ ವಿಟ್ಲದಿ ಜಗನ್ಮಾತೆ ಶ್ರೀದೇವಿ ಮಹೇಶ್ವರಿ ಪಾದಕರು ಮಾತ ಭಕ್ತರ ಹನುಮಾನದ ಸಹಾಯ ಒದಗಿರುತ್ತದೆ. ಈ ಕ್ಷೇತ್ರ ಬೆಳಗಡು ಆ ಕ್ಷೇತ್ರದ ಆರಾಧನಾ ಸ್ಥಿತಿಯ ಸಪರಿವಾರ ಉಳ್ಳಾಳ್ತಿನ ಅನುಗ್ರಹ ಮಾತೆಗಳ ಪ್ರಾರ್ಥಪೂರ್ವಕವಾದ ಇಷ್ಟಕಾಮ ಲಗ್ನ ಸುಲಗ್ನ ಪಾದಗಳು ಬಂದು ಪ್ರಾರಂಭ ಕಾಡು ಪ್ರಾರ್ಥನೆ ಸರ್ವಸ್ವರೂಪೇ ಸರ್ವೇಶೇ ದೇವೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವೇ ನಮೋಸ್ತೆ ಸಂತನೇತ್ರೆ ಮಹಾದೇವಿ ಸರ್ವೋಕ ಶುಭಂಕರೇ ಜ್ಯೋತಿರ್ಮಯ ಜಗತ್ತಿನ ಉಳ್ಳಾಳ್ತಿ ನಮೋಸ್ತದೆ ಉಳ್ಳಾಳ್ತಿಯವರ ಪಾದ ಗೋವಿಂದ ಗೋವಿಂದ ತದೇವ ಲಗ್ನಂ ಸುರಂ ದೇವ ತದೇವ ಲಗ್ನಂ ಸುರಂ ದೇವ ಸಾರಾಪುಂಜಂ ತ್ಯಾಪುರಂ ದೇವಂ ದೇವ ಲಕ್ಷ್ಮೀ ಪದೇಹಂ ಸ್ವರಾಮಿ. ತುಳುನಾಡ ಸಿರಿದೇವಿ ಕೇಪು ಶ್ರೀ ಕ್ಷೇತ್ರದಿ ವಿಟ್ಲದ ಜಗನ್ಮಾತೆ ಶ್ರೀದೇವಿ ಮಹೇಶ್ವರಿ ಆ ದಿವ್ಯ ರೂಪವನು ಕಣ್ತುಂಬ ನೋಡಿದೆನು ವಿಟ್ಲದ ಸೀಮೆಯ ದುರ್ಗಾಂಬಿಕೆ ಅಮ್ಮ ನಿನ್ನ ನಡೆಯಲ್ಲಿ ಕೈ ಮುಗಿದು ಬೇಡುವೆನು ಸುಖ ಶಾಂತಿಯನು ಸಂಕಟವ ಕಳೆದು ಅಭಯವ ಕೊಡುವಳು ಭಕ್ತರ ಪಾಲಿನ ಅಂಬಿಕೆಯೇ ಕೇಪು ಶ್ರೀ ಉಳ್ಳಾಲ್ತಿ ಆದಿಪರಾಶಕ್ತಿ ಹೃದಯದ ಬೆಳಕಾಗುತ್ತಾಯೇ ನೀ ಎನ್ಮನಸಿನ ನಂದ ದೀಪತಾಯೇ ಸೀರೆ ಕಾಣಿಕೆಯು ನಿನಗಾಗಿಯೇ ಕೇಪು ಶ್ರೀ ಉಳ್ಳಾಲ್ತಿ ಆದಿಪರಾಶಕ್ತಿ ಹೃದಯದ ಬೆಳಕಾಗುತ್ತಾಯೇ
ಎನ್ ಮನಸ್ಸಿನ ನಂದ ದೀಪತಾಯೇ ಹೂ ಸೀರೆ ಕಾಣಿಕೆಯು ನಿನಗಾಗಿಯೇ. ಜಯ ಜಯ ಜನನೀ ಪನ್ನಗವೇಣಿ ಕರಮುಗಿವೆ ಶ್ರೀ ನವದುರ್ಗೆ ಕರಮುಗಿವೆ ಶ್ರೀ ನವದುರ್ಗೆ ಭಕ್ತರ ಮೇಲೆ
ಪರಶುರಾಮೆನೆ ಸೃಷ್ಟಿ ಮಲ್ತಿ ತುಳುನಾಡ ಸುಳ್ಳ ಮಲೆತ ಬರಿಟಿತ್ತಿ ಶ್ರೀ ಕ್ಷೇತ್ರ ಮಾಡ ಪರಶುರಾಮೆನೆ ಸೃಷ್ಟಿ ಮಲ್ತಿ ತುಳುನಾಡ ಸುಳ್ಳ ಮಲೆತ ಬರಿಟಿತ್ತಿ ಶ್ರೀ ಕ್ಷೇತ್ರ ಮಾಡ. ಸನ್ಮಾನ್ಯ ಯುಟಿಕಾದರ ಮೇಲೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾತಾಡ್ತು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ವಸತಿ ಬೊಕ್ಕ ನಗರಾಭಿವೃದ್ಧಿ ಸಚಿವರಾದ ಇತ್ತೆ ಮಸ್ತ್ ಕೆಲಸ ಮಲ್ತೊಂದು ನಮ್ಮ ಜನಮೆಚ್ಚುಗೆ ಪಡೆದ ನಂಚಿನ ನಮ್ಮ ಈ ಊರದ ನಮ್ಮ ಶಾಸಕರು ನಮ್ಮ ಈ ಕ್ಷೇತ್ರಗೂ ಯಾನಗರ ಪಡ್ಲಕಣೆ ರೂಪಾಯಿ 10 ಲಕ್ಷದ ಮಿತ್ತದ ಒಂಜಿ ರಸ್ತೆಯನ್ನು ಬಾರಿ ಪೊರ್ಲುಡು ಅವಲ ಸರ್ಕಾರದ ಒಂಜಿ ನಿಬಂಧನೆ ಬುಡುದು ಕಾರಣ ನಿಜವಾದ ಒಂಜಿ ರೋಡು 10 ಫೀಟ್ ಅಗಲ ನಾನಂದಿನ 15 ಫೀಟ್ ಅಗಲನ ಮಲ್ತದ ಆತ ಮಾತ್ರ ಹತ್ತು ಸಾಧಾರಣ ಒಂಜಿ 10 ಫೀಟ್ ತಾರ್ತೆ ಮಲ್ತದ ಈ ರೋಡ್ನು ಬಾರಿ ಪೊರ್ಲುಡು ನಂಗೆ ಮಲ್ತು ಕೊಡ್ತೇವೆ. ಐತೊಟ್ಟಿಗೆ ನಮ್ಮ ಇತ್ತ ಬತ್ತನಂಚಿನ ಒಂಜಿ ರಸ್ತೆ ನಮ್ಮ ದೆರ್ಲಕಟ್ಟೆ ಹಿಡ್ದು ನಮ್ಮ ಬರುವ ಮುಟ್ಟದ ಒಂಜಿ ರಸ್ತೆನ ಸಾಧಾರಣ ಒಂಜಿ 6 ಕೋಟಿ ರೂಪಾಯಿ ಐಲ್ನ ನಂಗೆ ನಿರ್ಮಾಣ ಮಲ್ತು ಕೊಡ್ತೇವೆ. ಅದು ಮಾತ್ರ ತಂದೆ ಕುರ್ಸಗೋಡು ರಸ್ತೆಯನ್ನ ಸಾಧಾರಣ 1 ಕೋಟಿ ರೂಪಾಯಿ ನಂಗೆ ನಿರ್ಮಾಣ ಮಲ್ತು ಕೊಡ್ತೇವೆ. ಅವತ್ತಂದೆ ನಮ್ಮನೆ ಊರದ ದೇವಸ್ಥಾನ ನಂಚಿನ ಕಲ್ಲುಟ್ಟಿ ಕಲ್ಕೊಡ ದೇವಸ್ಥಾನಗೂ ಧಾರ್ಮಿಕ ಇಲಾಖೆ ಹಿಡಿದು ರೂಪಾಯಿ 3 ಲಕ್ಷ ಕೊಡ್ದು ನಂಗೆ ಸಾಕಾರ ಮಾಡ್ತೇವೆ. ಅದು ಮಾತ್ರ ತಂದೆ ನಮ್ಮನೆ ಮರಿಯಮ್ಮಗಳ ದೇವಸ್ಥಾನಗಳ ಧಾರ್ಮಿಕ ಇಲಾಖೆ ಹಿಡಿದು ರೂಪಾಯಿ 2 ಲಕ್ಷ ರೂಪಾಯಿನ ಅನುದಾನ ಕೊಡ್ದು ಆ ಕ್ಷೇತ್ರ ಅಭಿವೃದ್ಧಿಗಳ ಬಾರಿ ಮಲ್ಲ ಮಟ್ಟದ ಸಾಕಕೋರು ನಂಚಿನ ನಮ್ಮ ಸಚಿವರು ಇಡೀ ಈ ರೋಡ್ ಅಭಿವೃದ್ಧಿ ನಮ್ಮ ಅಸಹ್ಯಗಳು ಅಯ್ಯಪ್ಪ ದೇವಸ್ಥಾನಕ್ಕೂ ಸಾಧಾರಣ ಒಂದು 14 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ಈ ಒಂಜಿ ಭಾಗ ಕೊಡೋದು ಆ ಕ್ಷೇತ್ರ ಅಭಿವೃದ್ಧಿಗಳ 6 ಕಾರಣಕರ್ತರೆ. ಅಥವಾ ಮಾತ್ರ ಅಂದರೆ ನಮ್ಮ ಬ್ರಹ್ಮಸನಾರಾಯಣ ಗುರು ಸೇವಾ ಸಂಘ ಗ್ರಾಮ ಚವಾಡಿ ಕೊಣಾಜೆ ಇದಕ್ಕೆಲ್ಲ ಸಾಧಾರಣ 1 ಕೋಟಿ ರೂಪಾಯಿ ಅಂಚಿನ ಅನುದಾನವನ್ನು ಎತ್ತುಕೊಟ್ಟು ಅಂಚಿನ ಧೀಮಂತ ವ್ಯಕ್ತಿ ನಮ್ಮ ಯುಟಿಕಾದರ ಮೇರಿನ ಈ ಒಂಜಿ ನಮ್ಮ ಪೂರ ನಮ್ಮ ಕ್ಷೇತ್ರದ ಅಧ್ಯಕ್ಷ ಅಂಚಿನ ನಮ್ಮ ಸಂತೋಷ್ ಕುಮಾರ್ ರೈಕಲ್ದ ಅಂಚಿನ ನಮ್ಮ ಪ್ರಧಾನ ಸಂತೋಷ್ ಕುಮಾರ್ ಶೆಟ್ಟಿರ ನಮ್ಮ ರೈಮಂಡ ಕೋಡಿಯಾಲ್ ರೈಮಂಡ ಇಂಚಿನ ಪೂರ ಡಾಕೆ ಅಂದಾಗ ಅಕ್ಕುಳ್ಳ ಆರೆ ಕೊಂಚ ಒತ್ತಡ ಪಾಡ್ದು ಆಯ್ನಾತ್ ಬೇಗ ಈ ರಸ್ತೆ ಮಲ್ತು ಕೊಡ್ತಾರೆ. ಆತ ಮಾತ್ರ ತಂದೆ ಇಂದುವೇ ನಮ್ಮ ಒಂಜಿ ಕ್ಷೇತ್ರಗೂ ಧಾರ್ಮಿಕ ಇಲಾಖೆ ಹಿಡಿದು ತೀರಾ 5 ಲಕ್ಷ ರೂಪಾಯಿ ಅನುದಾನವನ್ನು ಕೊರ್ಪುಣಂಚಿನ ವ್ಯವಸ್ಥೆ ನಾನು ಇತ್ತೇನೆ ಮಲ್ತವೇ ಬಹುಶಃ ನಮ್ಮ ಈ ಕೆಲಸ ಮುಗಿಯೋದಿಲ್ಲ ಹೇಳಿ 5 ಲಕ್ಷ ರೂಪಾಯಿ ಅನುದಾನ ನಂಗೆ ಬರ್ಪುಣಂಚಿನ ವ್ಯವಸ್ಥೆ ಆವೊಂದುಂಡು ಅಂಚಾದ ಈತ್ ಮಲ್ಲ ಕೆಲಸ ಮಲ್ತದು ನಮ್ಮ ಕ್ಷೇತ್ರಗೂ ಬಾರಿ ಪೊರ್ಲುದ ಒಂಜಿ ಮೆರುಗುಣ ಕೊರ್ನಂಚಿನ ಸನ್ಮಾನ್ಯ ಯುಟಿಕಾದರ ಮೇರೆನೆ ನಮ್ಮ ಈ ಕ್ಷೇತ್ರಾಡಳಿತ ಸಮಿತಿ ಪರವಾದ ನಿಖಿಲ ಪೂರ ಪರವಾದ ಯಾನು ಹೃತ್ಪೂರ್ವಕವಾದ ಯಾನು ಸ್ವಾಗತ ಮಾಡ್ತೊಂದಿಲ್ಲ. ಅಂಜನೆ ನಮ್ಮ ಈ ಒಂದು ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ದ ಅಧ್ಯಕ್ಷ ಅಂಚಿನ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಮೇರೆಲ್ಲ ಈ ವ್ಯವಸ್ಥೆ ನಂಗೆ ಮಸ್ತ್ ಪಾಲ್ದಾರರಾದ ಆ ಕೆಲಸ ಪೊರ್ಲು ಮಲ್ಪನೆ ನಂಗೆ ಮೆರುಗು ಕೊಡ್ತಾರೆ. ಅಂಜನೆ ಈ ನಮ್ಮ ಕೊಣಜ ಗ್ರಾಮ ಪಂಚಾಯತ್ ಪ್ರಥಮ ಪ್ರಜೆ ನದೀರ್ ಸಾಹ್ ಮೇರ್ಲ ನಮ್ಮೊಟ್ಟಿಗೆ ಉಳ್ಳೆ ಅರೆಗಳ ಯಾನು ನಮ್ಮ ಕ್ಷೇತ್ರಾಡಳಿತ ಪರವಾದ ಸ್ವಾಗತ. ಅಂಜನೆ ನಮ್ಮ ಈ ಒಂಜಿ ಕಾಂಗ್ರೆಸ್ ಉಳ್ಳಾಲ ಬ್ಲಾಕ್ದ ಪ್ರಧಾನ ಕಾರ್ಯದರ್ಶಿ ಅಂಚಿನ ರೈಮನ್ ಕೋಡಿಜಾಲ್ ಮೇರುಳ್ಳಿ ಅರೆಗಳ ಯಾನು ಸ್ವಾಗತ ಮಾಡ್ತೊಂದಿಲ್ಲ. ಅಂಜನೆ ನಮ್ಮ ವಲಯ ಕಾಂಗ್ರೆಸ್ದ ಅಧ್ಯಕ್ಷ ಅಂಚಿನ ಪದ್ಮನಾಭ ಗಟ್ಟಿ ಮೇರುಳ್ಳಿ ಅರೆಗಳ ಸ್ವಾಗತ ಮಾಡ್ತೊಂದಿಲ್ಲ. ಅಂಜನೆ ನಮ್ಮ ರಾಜ್ಯ ಹಿಂದುಳಿದ ವರ್ಗದ ರಾಜ್ಯ ಉಪಾಧ್ಯಕ್ಷರ ಅಂಚಿನ ನಮ್ಮ ಸದಸ್ಯ ಉಳ್ಳಾಲ ಮೇರ್ಲ ವೇದಿಕೆ ಅರೆಗಳ ಸ್ವಾಗತ ಮಾಡ್ತೊಂದಿಲ್ಲ. ಅಂಜನೆ ನಮ್ಮ ರಮೇಶ್ ಶೆಟ್ಟಿ ಬೋಲಿಯಾರ್ ಮೇರ್ಲ ನಮ್ಮ ವೇದಿಕೆ ಸ್ವಾಗತ ಮಾಡ್ತೊಂದಿಲ್ಲ. ಅಂಜನೆ ನಮ್ಮ ಕೊಣಜ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಸದಸ್ಯರ ಅಂಜನೆ ಪದ್ಮಾವತಿ ಪೂಜಾರಿ ಮೇರ್ಲ ವೇದಿಕೆ ಸ್ವಾಗತ ಮಾಡ್ತೊಂದಿಲ್ಲ. ಅಂಜನೆ ನಮ್ಮ ವಲಯ ಕಾಂಗ್ರೆಸ್ ಕೊಣಾಜೆ ಗ್ರಾಮದ ವಲಯದ ಅಧ್ಯಕ್ಷ ಅಂಚಿನ ಪದ್ಮನಾಭ ಗಟ್ಟಿ ಮೇರುಳ್ಳಿ ಮೇರನೆ ಸ್ವಾಗತ ಮಾಡ್ತೊಂದಿಲ್ಲ. ಅಂಜನೆ ನಮ್ಮ ಈ ಕ್ಷೇತ್ರದ ರೂವಾರಿ ನಮ್ಮ ಕಾರ್ಯಾಧ್ಯಕ್ಷ ಅಂಚಿನ ನಮ್ಮ ಪ್ರಸಾದ್ ರಾಯ್ ಕಲ್ಲಿಮಾರ್ ಇದ್ರ ಬಗ್ಗೆ ನಾನು ದಿಂಜ ಉಲ್ಲೇಖ ಮಾಡ್ತಾರೆ ಹೋಗ್ಬೋದು ನೆಕ್ಸ್ಟ್ ನಮ್ಮ ಪಾರ್ನೆ ಉಂಡು ಅಂಚೆ ಧಾರಣ ನಮ್ಮ ಈ ವೇದಿಕೆ ಯಾರೆಲ್ಲ ಯಾನು ನಮ್ಮ ಪೂರ್ಣ ಪರ್ವ ಸ್ವಾಗತ ಮಾಡ್ತೊಂದಿಲ್ಲ. ಅಂಚಿನ ನಮ್ಮ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಅಂಚಿನ ನಮ್ಮ ರವೀಂದ್ರ ರಾಯ್ ಮೇರುಳ್ಳಿ ಮೇರಲ ಸ್ವಾಗತ ಮಾಡ್ತೊಂದಿಲ್ಲ. ಪ್ರಧಾನ ಅರ್ಚಕ ಅಂಚಿನ ನಮ್ಮ ಸುದರ್ಶನ್ ಭಟ್ರು ಮೇರ್ಲ ಈ ಚಾವಳ ಯಾರೆಲ್ಲ ಯಾನು ಸ್ವಾಗತ ಮಾಡ್ತೊಂದಿಲ್ಲ. ಒಂಜಿ 15 ದಿನ ತವಲೈ ಇದು ಬಾರಿ ಪೊರ್ಲದ ಒಂಜಿ ರೋಡ್ ಮಲ್ತು ಕೊಡ್ತೇವೆ. ಬಾರಿ ಪೊರ್ಲು ಬಂಡ ಆಯ್ಕ್ ಎಸ್ಟಿಮೇಷನ್ಲ ಪನ್ನಡ ಗೊತ್ತಾಗ್ತದೆ ಎಸ್ಟಿಮೇಷನ್ಲ ಆತಿಜಿ ಎಂಕ್ಲಿಗೆ ರೋಡ್ ಎಂಚ ಬೋಡು ಸಂತೋಷ ನೀಡೆ ಬತ್ತಿನ ಅರ್ಲ ಬಂದಿರು ನಿಕ್ಲು ಮಲ್ಪಲೆ ಎಂಚ ಬೋಡು ಏತ್ ಅಗೆಲ ಬೋಡು ಎಂಚ ಬೋಡು ಅಂಚ ಮಲ್ಪಲೆ ಎಂದು ಅಕ್ಕಲು ಪಣ್ಣು ಹಿಡಿದ ಪಕ್ಕ 15 ದಿನ ತಲ ಈ ಬಾರಿ ಪೊರ್ಲದ ರೋಡ್ ಆತದೆ ಎಂಕಲ ನಮ್ಮ ಕಾಂಟ್ರಾಕ್ಟರ್ ಕಲೀಲೆ ಎಂಕಲು ಇಂಜ ಉಪದ್ರ ಬರ್ತಾ ಪಂಡ ಆ ಓಡಿಂದ ಪಂಪಿನ ಪ್ರಶ್ನೆಗೆ ಯುಟಿ ಕಾದರ ಬಗ್ಗೆ ಪನ್ಪುಂದಾನ
ನಮ್ಮ ಕ್ಷೇತ್ರಗೂ ಈ ಒಂದು ರೋಡ್ ಮಲ್ತು ಗೊತ್ತಿನ ತಂದೆ 5 ಲಕ್ಷ ರೂಪಾಯಿದ ಅನುದಾನ ಬಿಡುಗಡೆ ಮಲ್ದಿರು ಅಂಚ ಮರತ ವ್ಯವಸ್ಥೆ ಎಲ್ಲ ಮಲ್ಪರೆ ಮಸ್ತ್ ಪ್ರಯತ್ನ ಬೈದರು ಐತಲ ನಂಗೆ ನನ್ನ ದುಂಬು ತಿಕ್ಕರಂಡು ಅವತ್ತಂದೆ ಐತೆ ರವೀಂದ್ರ ಬಂಗೇರ ಪಂಡಿರು ಊರಿಗೆ ಬೋಡಾಯಿನಂಚಿನ ಮಾತ ಊರುಗಳ ಮಲ್ತೊಂದುಳ್ಳೇರು ಅಂಡ ಸ್ಪೆಷಲ್ ಆದ ನಂಗೆ ಕೊಣಾಜೆಗೆ ಮಸ್ತ್ ಸೌಕರ್ಯನ ಮಲ್ತದ್ದು ಕೊಡ್ತೀರಿ ನಾನು ಹೆಚ್ಚದಾಲ ಪಾತ್ರದಿಂದ ನನ್ನ ದುಂಬುದ ರಾಜಕೀಯ ಜೀವನ ನನ್ನಲಾತ ಉಜ್ವಲ ಆವಡು ಅಪ್ಪನ ಆಶೀರ್ವಾದರಿಗೆ ಏಪಲ ಒಪ್ಪಡು ಅಂಚೆನ ಎಂಕಲ್ನಲ್ಲ ಮಾತ ಪ್ರೀತಿ ವಿಶ್ವಾಸ ಇರುವೊಟ್ಟಿಗೆ ಉಣ್ಣೊಂದು ಪಣೊಂದು ಇಡೇ ನನ್ನಲಾತ ಇರೆಡ್ದು ಸಹಾಯ ಸಹಕಾರ ತಿಕ್ಕಡು ಇರ್ನ ಮಾತ ಕೆಲಸ ಎಂಟೆ ಆವಡು ಅಪ್ಪನ ಎಂಕಲ್ನ ಮಾತ ಆಶೀರ್ವಾದ ಅನುಗ್ರಹ ಇರೋ ಉಣ್ಣೊಂದು ಪಣೊಂದು ನನ್ನ ದುಂಬುದ ಸಂತೋಷನ್ನೆಲ್ಲ ಅಂಚನೆ ಸಂತೋಷನ್ನೆಲ್ಲ ಅಮ್ಮೂಲು ಎಂಚಬೋಡು ಅಂಚ ಎಂಕಲ್ ನಮ್ಮಲು ರಾಜಕೀಯ ದಾಲಜ್ಜಿ BJP ದಕ್ಲೊಲ್ಲೇರಿ ಕಾಂಗ್ರೆಸ್ ದಕ್ಲೊಲ್ಲೇರಿ ಎಂಕಲ್ ಮೇನ್ ದಾದ ಬಣ್ಣ ದೇವರನ್ನ ಕೆಲಸದೊಟ್ಟಿಗೆ ನಮ್ಮ ಊರದ ಒಂಜಿ ಒಗ್ಗಟ್ಟು ಐನು ಎಂಕಲು ಮಲ್ತದ ಅಂತ ಪನ್ಪಿನ ಒಂಜಿ ಆತ್ಮವಿಶ್ವಾಸ ಎಂಕೊಂಡು ನನ್ನ ದುಂಬುಲ ರಾಜಕೀಯ ರಹಿತವಾಯಿನ ಅಂಚಿನ ಜಾತಿ ಇಜ್ಜಂದಿನ ಒಂಜಿ ಕ್ಷೇತ್ರ ಇದು ಮಾತ ಸಹಕಾರ ಮುಂದ್ಕೊಡೋದಕ್ಕೆ ಏನೊಂದು ಎನ್ನರೆಂಟು ಪಾತ್ರ ಈ ಸಂದರ್ಭದಲ್ಲಿ ಬಹುಶಃ ಇವತ್ತು ನಾವು ಈ ಪ್ರದೇಶಕ್ಕೆ ರಸ್ತೆ ಆಗಬೇಕಂತ ಕೇಳಿಕೊಂಡಾಗ ಅವ್ರನ್ನ ಹೇಳಿದೆವು ಸಮಯ ಬಂದಾಗ ಖಂಡಿತವಾಗಿ ಅದನ್ನು ನಾವು ಮಾಡಿಸಿಕೊಡ್ತೇವೆ ಅದರ ಬಗ್ಗೆ ಟೆನ್ಷನ್ ಏನು ಮಾಡೋದು ಬೇಡ ಅಂತೇಳಿ ಅದೇ ರೀತಿ ಬಹುಶಃ ಇವತ್ತು ನಮ್ಮ ಪ್ರತಿಷ್ಠೆ ಆಗುವ ಕಾಲಕ್ಕೆ ಖಂಡಿತವಾಗಿ ದೇವರ ಮುಖಾಂತರ ಇವತ್ತು ಆ ರಸ್ತೆ ಕುರಿತು ನಿರ್ಮಾಣ ಮಾಡಿದೆ ಹೇಳಲಿಕ್ಕೆ ನಾನು ಇವತ್ತು ನನಗೆ ಅತ್ಯಂತ ಸಂತೋಷ ಆಗ್ತದೆ. ಯಾಕಂತ ಹೇಳಿದರೆ ಇವತ್ತು ಯಾವುದೇ ಒಂದು ಧಾರ್ಮಿಕ ಕೇಂದ್ರ ಅದು ದೇವಸ್ಥಾನ ಇರಲಿ, ಚರ್ಚ್ ಇರಲಿ, ಮಸೀದಿ ಇರಲಿ, ದೇವಸ್ಥಾನ ಇರಲಿ, ಇಲ್ಲಿಗೆ ಯಾರಾದರೂ ರಸ್ತೆ ಮತ್ತು ಏನಾದರೂ ಸೇವೆ ಮಾಡಬೇಕಾದ್ರೆ ಅದು ದೇವರ ತೀರ್ಮಾನ ಅಲ್ಲದೆ ಬೇರೆ ಯಾರ ತೀರ್ಮಾನ ಅಲ್ಲ ಹೇಳಲಿಕ್ಕೆ ನಾನು ಬಯಸ್ತೇನೆ. ದೇವರ ತೀರ್ಮಾನ ಮಾಡಿದಾಗಲೇ ಇವರಿಂದಲೇ ಆಗಬೇಕಂತೇಳಿ ದೇವರ ತೀರ್ಮಾನ ಮಾಡಿರ್ತಾರೆ. ಅದರ ಮುಖಾಂತರ ನನಗೆ ದೇವರು ಕೊಟ್ಟಂಥ ಒಂದು ಅವಕಾಶ ಮತ್ತು ನನಗೆ ಭಾಗ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇಲ್ಲಾಂದರೆ ಅದನ್ನು ಯಾರಿಗೂ ಕೂಡ ಮಾಡ್ಬೋದಿತ್ತು. ಆದರೆ ಬಹುಶಃ ನನಗೆ ನನ್ನ ಕ್ಷೇತ್ರ ವ್ಯಾಪ್ತಿಯ ಬಹುತೇಕ ಎಲ್ಲ ಧಾರ್ಮಿಕ ಕೇಂದ್ರಗಳಿಗೆ ನನಗೆ ಕೆಲಸ ಮಾಡುವಂಥ ಅವಕಾಶ ಬಹಳ ಅತ್ಯಂತ ಸಂತೋಷ. ಎಲ್ಲ ಕಡೆಗಳಲ್ಲಿ ಕೂಡ ನಾನು ಎಲ್ಲಿ ತಲಪಾಡಿ ನಮಗೆ ದೇವಸ್ಥಾನಕ್ಕೆ ಹೋಗುವಂಥದ್ದು, ನಿಮ್ಮ ಉಲ್ಲಾಲ ದರ್ಗಕ್ಕೆ ಹೋಗುವಂಥದ್ದು, ಸೋಮೇಶ್ವರ ದೇವಸ್ಥಾನಕ್ಕೆ, ನಿಮ್ಮ ಪಾವರ ಸೋಮನಾಥ ದೇವಸ್ಥಾನಕ್ಕೆ, ಕೊಟ್ರಗುತ್ತು ಅಮ್ಲಮುಗರು ದೇವಸ್ಥಾನಕ್ಕೆ, ಎಲ್ಲಿ ನೀವು ಮಂಜನಾಡಿ ದರ್ಗಕ್ಕೆ ಇರಲಿ, ನಮ್ಮ ಚೇಲೂರು ಚರ್ಚ್ ಇರಲಿ, ನಮ್ಮ ಸೆಂಟ್ ಸೆಬಾಸ್ಟಿಯನ್ ಚರ್ಚ್ ಇರಲಿ, ಯಾವ ಮುಡಿಪು ಚರ್ಚ್ ಇರಲಿ, ಯಾವ ಪ್ರದೇಶದ ಎಲ್ಲ ಧಾರ್ಮಿಕ ಕೇಂದ್ರಗಳಿಗೆ ಅಲ್ಲಿಗೆ ಒಂದಲ್ಲ ಒಂದು ರೀತಿಯಿಂದ ಅಲ್ಲಿ ನಮಗೆ ಮೂಲಭೂತ ಒದಗಿಸುವಂಥ ಅವಕಾಶವನ್ನು ದೇವರು ಒದಗಿಸಿಕೊಟ್ಟು ಮಾತ್ರ ಅಲ್ಲ, ನಮ್ಮಿಂದಲೇ ಪೂರೈಸಿದರೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಿಮ್ಮ ಈ ಕೊಣಾಜೆ ಪಕ್ಕದ ಈ ಒಂದು ಕ್ಷೇತ್ರ ಇವತ್ತು ತೆಕ್ಕೊಂಡು ಹೋದರೆ ಬಹುಶಃ ಬಂಡಿಗೆ ಹೋಗುವಂಥ ರಸ್ತೆ ಮುಂಚೆ ರಸ್ತೆ ಇರಲಿಲ್ಲ, ಅಲ್ಲಿ ಬಹುಶಃ ರಸ್ತೆ ಮಾಡುವಂಥ ಅವಕಾಶ. ನಿಮ್ಮ ಪಟೋರಿಗೆ ಹೋಗುವಂಥ ದೇವಸ್ಥಾನಕ್ಕೆ ಹೋಗುವಂಥ ಅಲ್ಲಿ ರಸ್ತೆ ಹೋಗಲಿಕ್ಕೆ ಸಾಧ್ಯ ಇರಲಿಲ್ಲ, ಅಲ್ಲಿಗೆ ರಸ್ತೆ ಮಾಡಿಕೊಡುವಂಥದ್ದು. ಅಯ್ಯಪ್ಪ ಕ್ಷೇತ್ರಕ್ಕೆ ಹೋಗುವಂಥ ರಸ್ತೆನೇ ಕಾಂಕ್ರೀಟೇ ಇರಲಿಲ್ಲ, ಅಲ್ಲಿಗೆ ಹೊತ್ತು ಕಾಂಕ್ರೀಟೀಕರಣ ಮಾಡಿ ಕೊಡುವಂಥದ್ದು, ಇಲ್ಲಿಗೆ ಬರುವಂಥದ್ದು ಅವಕಾಶ. ನಮ್ಮ ನಮ್ಮ ಪ್ರಸಾದ್ ರೈ ಅವರ ಹೊತ್ತೆ ಪುರುಷರ ಕೋಡಿ ಮತ್ತು ಸ್ಮಶಾನ ನಿರ್ಮಾಣ ಮಾಡಿ ಅಲ್ಲಿಗೆ ಇಳಿಲಿಕ್ಕೆ ಸಾಧ್ಯ ಇರಲಿಲ್ಲ, ಇವತ್ತು ಅಲ್ಲಿಗೆ ಸುಸಜ್ಜಿತವಾದ ಕಾಂಕ್ರೀಟೀಕರಣ ರಸ್ತೆ. ಸೊ ಇಲ್ಲಿ ಈ ಒಂದು ಗ್ರಾಮದಲ್ಲೇ ನಾವೊಂದು ತಗೊಂಡ್ರೆ ಎಷ್ಟೆಲ್ಲ ಇವತ್ತು ಕ್ಷೇತ್ರಗಳಿದೆ ಅದಕ್ಕೆಲ್ಲವೂ ಕೂಡ ದೇವರ ಆ ಒಂದು ಶಕ್ತಿ ಕೊಟ್ಟ ಕಾರಣ ಮತ್ತು ದೇವರು ತೀರ್ಮಾನ ಮಾಡಿದ ಕಾರಣ ಇವತ್ತು ಆ ಕೆಲಸ ಇವತ್ತು ಮಾಡಲಿಕ್ಕೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇದು ಅತ್ಯಂತ ಒಂದು ಪಾವಿತ್ರತೆಯ ಮತ್ತು ಅತ್ಯಂತ ಶಕ್ತಿಯುತ ಒಂದು ಕ್ಷೇತ್ರವಾಗಿ ಮುಂದೆ ಖಂಡಿತವಾಗಿ ಆಗುವ ಸಂದರ್ಭದಲ್ಲಿ ಬಹುಶಃ ನಮ್ಮೆಲ್ಲ ಮುಖಾಂತರ ಇನ್ನಷ್ಟು ಸೌಂದರ್ಯೀಕರಣಗೊಳಿಸಲು, ಇನ್ನಷ್ಟು ಮೂಲಭೂತ ವಿಚಾರಗಳು ಏನೆಲ್ಲ ಸಹಕಾರ ಬೇಕಾ ಅದನ್ನು ಮುಂದೆ ನಿಂತು ಖಂಡಿತವಾಗಿ ನಾನು ಇವತ್ತು ಮಾಡ್ತೇವೆ ಅಂತ ನಾನು ಇವತ್ತು ಹೇಳಿಕೊಳ್ತಾ, ಬಹುಶಃ ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ ಮುಖಾಂತರ ಇವತ್ತು ಈ ರಾಜ್ಯದ ಸಚಿವ ಸಂಪುಟ ಸದಸ್ಯನಾಗಿ 2ನೇ ಬಾರಿ ಕೂತ್ಕೊಂಡು ಅವಕಾಶ ಇವತ್ತು ಆಗಿದೆ. ಸೊ ಅಧಿಕಾರ ಇರಲಿ, ಅಧಿಕಾರ ಇಲ್ಲದಿದ್ದು ಕ್ಷೇತ್ರಕ್ಕೆ ಮತ್ತು ಎಲ್ಲ ಕ್ಷೇತ್ರಕ್ಕೆ ಕೆಲಸ ಮಾಡುವಂಥ ವಿಶ್ವಾಸದ ಮನೋಭಾವ ಮತ್ತು ಮನಸ್ಸು ಕೂಡ ನಮಗೆ ದೇವರು ಕೊಡಲಿ ಅಂತ ನಾನು ಇವತ್ತು ಕೇಳಿಕೊಂಡು ನಿಮಗೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸುತ್ತಾ, ಬಹುಶಃ ಮುಂದಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರ ಮತ್ತು ಕೆಲವೊಂದು ನನ್ನ ಕ್ಷೇತ್ರದ ಎಲ್ಲ ಧಾರ್ಮಿಕ ಕೇಂದ್ರಗಳನ್ನು ನಮ್ಮ ಪ್ರವಾಸ ಉದ್ಯಮದ ಇಲಾಖೆಯಲ್ಲಿ ಸೇರ್ಪಡೆ ಮಾಡಿ ಬಹುಶಃ ಅದರಿಂದ ಬರುವಂಥ ಪ್ರಯೋಜನ ಕೂಡ ತರಲಿಕ್ಕೆ ನಾನೆಲ್ಲ ಪ್ರಯತ್ನ ಮಾಡ್ತಾ ಹೇಳಿಕೊಳ್ತಾ ನನ್ನ ಮಾತಾಡ್ತೇನೆ. ಇನ್ನೊಂದು ಕೇಳಿಕೆ, ನಮ್ಮ ಈಗಾಗಲೇ ತಾವು ಹೇಳಿದಂತೆ 7 ಲಕ್ಷ ರೂಪಾಯಿ 7 ಕೋಟಿ ರೂಪಾಯಿ ಅನುದಾನದಿಂದ ನಮ್ಮ ರಸ್ತೆ ದರ್ಲಕಟ್ಟೆಯಿಂದ ಬರುವ ಬರಕದವರೆಗೆ ಬಂದಿದೆ. ಆದರೆ ನಮಗೆ ಬಸ್ಸಿನ ವ್ಯವಸ್ಥೆ ಆಗಬೇಕಾದ್ರೆ ಬರಕದಿಂದ ನಮ್ಮ ಯಲ್ಲೆರಪದ ರಸ್ತೆಗೆ ಆಗಬೇಕಾದ್ರೆ ಇನ್ನೂ ಒಂದು 450 ಮೀಟರ್ ರೋಡು ಬಾಕಿ ಉಳಿದಿದೆ.
ಒಂದು 10-20 ಲಕ್ಷ ರೂಪಾಯಿಯಲ್ಲಿ ಅದು ರೋಡ್ ಪೂರ್ಣಗೊಳ್ತದೆ. ದಯಮಾಡಿ ಶೀಘ್ರದಲ್ಲಿ ಆ ಒಂದು ರಸ್ತೆಯನ್ನು ನಮಗೆ ಒದಗಿಸಿಕೊಟ್ರೆ ಈ ರಸ್ತೆಯಲ್ಲಿ ನಮ್ಮ ಬಸ್ಸಿನ ವ್ಯವಸ್ಥೆ, ಯಾಕೆಂದರೆ ಬಸ್ ಇಲ್ಲಿ ಹೋದರೆ ಜಾಸ್ತಿ ಬಸ್ ಹೋದರೆ ನಮ್ಮ ದೇವಸ್ಥಾನಕ್ಕೆ ಅನುದಾನ ಬರ್ತದೆ, ಅಲ್ಲಿ ಅದಕ್ಕೆ ಆಗ್ತಾರೆ ಬಂದು ಹೋಗ್ತಾ ಇದೆ. ಅದರಿಂದಾಗಿ ಈ ಬಸ್ಸಿನ ವ್ಯವಸ್ಥೆ ಮಾಡೋದಕ್ಕೋಸ್ಕರ ಅಲ್ಲಿ ನಮ್ಮ ಬರಕದಿಂದ ಯಲ್ಲರಪದ ರಸ್ತೆಯನ್ನು ಈಗಾಗಲೇ ಅದಕ್ಕೆ ನಮ್ಮ ಡೇವಿಡ್ನವರು ಮತ್ತು ಬರಕದವರು ಈಗಾಗಲೇ ಅವರು ಸ್ವಂತ ಜಾಗವನ್ನು ನಮಗೆ ಬಿಟ್ಟುಕೊಟ್ಟಿದ್ದಾರೆ. ಕೂಡಲೇ ದಯಮಾಡಿ ತಾವು ಅದಕ್ಕೆ ಅನುದಾನ ಒದಗಿಸಿಕೊಟ್ಟು ಆ ರಸ್ತೆ ಕೂಡಲೇ ಆಗುವ ತಾವು ಮಾಡಬೇಕು. ಅದಕ್ಕೆ ದೇವರ ಶ್ರೀರಕ್ಷ ತಮ್ಮ ಮೇಲೆ ಇದೆ ಅಂತ ಹೇಳುತ್ತಾ ಮುಂದಿನ ಕಾರ್ಯಕ್ರಮವನ್ನು ಧನ್ಯವಾದ. ಈಗ ಬಸ್ಸಿಗೆ ಪರ್ಮಿಟ್ ಅಪ್ಲೈ ಮಾಡಿ ಬಸ್ ತನ್ನಿ, ಮರು ದಿವಸ ನಾವು ಮಾಡ್ತೇವೆ. ಪಂಚಾಯತ್ ಈಗಲೇ ಅಧ್ಯಕ್ಷರು ಇದ್ದಾರೆ, ಅವರಿಗೆ ಕೊಡ್ತೇವೆ. ನಾವು ಕೂಡಲೇ ಅದರ ವ್ಯವಸ್ಥೆ ತಾವು ಮಾಡಬೇಕು ಹೇಳುತ್ತಾ ನಮ್ಮ ಈ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾದಂಥ ರವೀಂದ್ರ ಅಯ್ಯ ಅವರು ನಮಗೆ ವಂದನಾರ್ಪಣೆ ಮಾಡಲಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಸಚಿವರು, ಈ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ UT ಖಾದರ್ ಅವರು ಈ ಒಂದು ರಸ್ತೆಯನ್ನು ಉದ್ಘಾಟಿಸಿ ಅದಕ್ಕೆ ಚಾಲನೆ ನೀಡಿದ್ದಾರೆ. ಮುಖ್ಯವಾಗಿ ಅವರ ಬಗ್ಗೆ ಹೇಳುವುದಿದ್ರೆ ಕೆಲಸವೇ ಪ್ರಚಾರ, ಪ್ರಚಾರವೇ ಕೆಲಸ ಅಲ್ಲ, ಕೆಲಸವೇ ಪ್ರಚಾರವನ್ನಾಗಿಸಿದಂಥ UT ಖಾದರ್ ಅವರಿಗೆ ಶ್ರೀ ಕ್ಷೇತ್ರದ ಪರವಾಗಿ, ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಆತ್ಮೀಯವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಈ ಪ್ರಾಂತ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿ ಅವರಿಗೆ, ನಮ್ಮ ಗ್ರಾಮ ಪಂಚಾಯತಿನ ಕೊಣಾಜೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ ನಜರ್ ಸಾಹೇಬರಿಗೆ, ಅದೇ ರೀತಿಯಲ್ಲಿ ನಮ್ಮ ಬ್ಲಾಕ್ನ ಕಾರ್ಯದರ್ಶಿಯಾದಂಥ ಅಬ್ದುಲ್ ರಹಿಮಾನ್ರವರಿಗೆ, ನಮ್ಮ ಪದ್ಮನಾಭ ಗಟ್ಟಿಯವರಿಗೆ, ರಮೇಶ್ ಶೆಟ್ಟಿ ಬೋಳಿಯಾರ್ರವರಿಗೆ, ಸದಾಶಿವ ಉಳ್ಳಾಲ್ರವರಿಗೆ ಮತ್ತು ಕೊಣಾಜಿ ಗ್ರಾಮ ಪಂಚಾಯತಿನ ಎಲ್ಲ ಸದಸ್ಯರುಗಳಿಗೆ, ಎಲ್ಲ ಕಾಂಗ್ರೆಸ್ಸಿನ ಪದಾಧಿಕಾರಿಗಳಿಗೆ ಮತ್ತು ಇಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಈ ಭಕ್ತಾಭಿಮಾನಿಗಳಿಗೆ ಮತ್ತು ನಮ್ಮ ಕಾರ್ಯಾಧ್ಯಕ್ಷರಾದ ಪ್ರಸಾದ್ ರೈಗಳಿಗೆ, ಗೌರವ ಸಲಹೆಗಾರರಾದಂತಹ ಸುದರ್ಶನ ಭಟ್ರಿಗೆ, ಮಾಜಿ ಉಪಾಧ್ಯಕ್ಷರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರ ರಾಜಾರಾಮ್ ರೈಗಳಿಗೆ, ನಮ್ಮ ದೇರನ್ ಶೆಟ್ರಿಗೆ, ತಾಲೂಕು ಪಂಚಾಯತ್ ಸದಸ್ಯರಾದ ಪದ್ಮಾವತಿ ಅವರಿಗೆ, ಕಾಂಗ್ರೆಸ್ಸಿನ ಅಲ್ಲದೆ ಕಾಂಗ್ರೆಸ್ ಪಕ್ಷ ಅಲ್ಲದೆ ಎಲ್ಲ ರಾಜಕೀಯ ಪಕ್ಷಕ್ಕೆ ಸೇರಿದಂಥ ಎಲ್ಲ ಮುಖಂಡರುಗಳಿಗೆ ನಾನು ನಮ್ಮ ಜೀರ್ಣೋದ್ಧಾರ ಸಮಿತಿ ಪರವಾಗಿ ಮತ್ತು ಶ್ರೀ ಕ್ಷೇತ್ರದ ಪರವಾಗಿ ಆತ್ಮೀಯವಾದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಬರ್ಬಾ ಎಲ್ಲ
ಹಿರಿಯರನ್ನಾಗಲೇನು ನಮ್ಮ ಕುಟುಂಬದ ಆರಾಧ ದೈವದೇವರನ್ನು ಗುರಿಯರನ್ನಾಗಲೇ ಮಾತನಾಡೊಂದು ಪ್ರಾರ್ಥನೆ ಮಾಡ್ತೋಣ ಸರ್ವೇಶಾಂ ಕರ್ಮಣಾಮಾದು ದೇವತಾ ಪ್ರಾರ್ಥನಾ ವರಂ ಪಡೆದು ಪ್ರತಿಯೊಂದು ಕಾರ್ಯಕ್ರಮ ನೋಡ್ಲ ನಮ್ಮ ಸ್ವರೂಪು ನಮ್ಮ ಪ್ರಯತ್ನ ಇತ್ತು ಅಂಡ್ಲ ಈಗ ದೈವಾನುಗ್ರಹ ಕುಡಿದು ಬರೋರಿಗೆ ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮ ಷಡೇತೆ ಯತ್ರ ವರ್ತಂತೆ ತತ್ರ ದೈವಂ ಪ್ರಸಿದ್ಧತೆ ಪಡೆದು ನಮ್ಮ ಒಂದು ಕಾರ್ಯಡು ಉದ್ಯಮ ಬಂಡ ಪ್ರವೃತ್ತಿ ಮಾಡ್ಕೊಳ್ಳಿ ಅಂಜನೆ ಸಾಹಸ ತೋರಿಕೊಳ್ಳಿ ಧೈರ್ಯ ಮಾಡ್ಕೊಳ್ಳಿ ಶಕ್ತಿ ತೋರಿಕೊಳ್ಳಿ ಪರಾಕ್ರಮ ಎಂದು ಬುದ್ಧಿಶಾಗತ್ಮಕ ಅಂಡ ಈ ಆಜಿ ಪ್ರಯತ್ನಗೂ ದೈವಾನುಗ್ರಹ ದಂತೆ ಬೋಣ ಅಂಡ ಅವಾಗ ಹೆಂಚಿನ ಮಾತ್ರ ಅವು ನಿಷ್ಫಲ ಬಂದು ಪಣ್ಪೇರು ಅವಾಗ ಇದಕ್ಕೋಸ್ಕರನೇ ನಮ್ಮ ದೈವಾನುಗ್ರಹನ ಅವು ಬರ್ಪುಜಿ ಅದೇನು ನಮ್ಮ ನಟ್ಟೊಡಿಗೆ ದೈವರ್ಡ ಅವಾಗ ಐಕೋತ ಇಂಚ ಬಂಡಂದ ಅಂಡ ಪ್ರತಿಯೊಂದು ಕಾರ್ಯದಾರಗಳು ಈತ ಕೆಲಸ ಮಾಡ್ತದ ದೇವರೇ ಒಂದು ಏನ ಅವನಿಗೆ ಅನುಗ್ರಹದಾರ ಮಾಡ್ತೀನಿ ನನ್ನ ಮಿತ್ತಗಾಪಿನ ಕೆಲಸ ಎಲ್ಲ ಉಂಡು ಅವೆಲ್ಲ ಪೊರಡೆ ಮಕ್ಬಾಲೆ ಪಡೆದೆ ದೇವರೇ ಕೊತ್ತ ಪತ್ರ ಪುಷ್ಪ ಫಲ ಕಾಣಿಕೆ ತುಂಬುದಿಯೊಂದು ದೇವರನ್ನ ಮಿತ್ತ ಭಾರ ಪಾಡ್ದೆ ದೈವದ ಸಾಯನ ನಾಟೊಂದು ಹುಡುಗಿಯರನ್ನ ಆಶೀರ್ವಾದ ಪಡೆತೊಂದು ನಮ್ಮ ಕರ್ತವ್ಯ ಕ್ರಿಯಾತಿದಾರೆ ಅಂತ ಅಂಡ ಆ ಭಗವನ್ ಎಮ್ಮಯ ಕರ್ಮ ಶುಭಂ ಕಾರ್ಯ ಸ್ವಲ್ಪಗಳಕನೇ ಆ ದೇವಿಯರ್ನಾಕಳು ದೇವಳನಾಕಳು ಅಂಚನೆ ಗುರುಕುಳನಾಕಳು ಹಿರಿಯರ್ನಾಕಳು ಅಕಳ ಅನುಗ್ರಹ ಆಶೀರ್ವಾದ ಪ್ರಾಪ್ತಿ ಕೊಡಕವಾದ ಆ ಕೆಲಸದ ಮಾತು ಎಂಚ ನಮ್ಮ ಎಣ್ಣದನ ಅವನ ಮಾತು ಫುಲ್ಲುಡೆ ಮಲ್ಪಾದ ಐಗಿದಾಲ ಬರ್ಪನ ವಿಘ್ನಗಳು ತಡೆಕೊಳಿತರ ನಾನು ದೂರ ಮಾಡ್ತದೆ ಆ ಸತ್ಕರ್ಮದ ಸತ್ಪರಣಕ್ಕೆ ಒದಗಾದ ಕೊಡ್ತಾರೆ ಅವಾಗ ಎಷ್ಟೋ ಜನ್ಮದ ಪುಣ್ಯ ಪ್ರಸಾದ ದಾರಿ ಭೂಮಿ ಇಡ್ಡಂಕ ಮಾನವ ಜನ್ಮ ದೇವರು ಒದಗಾದ ಕೊಡ್ತಾರೆ ಅಂಜಿತ ಮನುಷ್ಯ ಜನ್ಮ ಸಾಫಲ್ಯಂ ಕೇವಲ ಧರ್ಮ ಸಾಧನ ಪಣ್ಣಕನೇ ಧರ್ಮ ಕರ್ಮ ಪ್ರವೃತ್ತಿಯ ಒಂದು ಐಟ್ ಮಾತ ಆ ದೇವರನ್ನ ದೇವಳನ್ನ ಅನುಗ್ರಹವನ್ನು ಸಂಪಾದನೆ ಮಾಡ್ತೊಂದು ಐಟ್ ದಾರ ಬತ್ತಿನ ಪುಣ್ಯಾಟ ಅವರೇ ಜನ್ಮಾರ್ಜಿತವಾಯಿಂದ ಪಾಪಕರ್ಮನ ಪರಿಹಾರವನ್ನು ಶಾಶ್ವತವಾದ ಸುಖನ ಪಡೆತೊಂಡ್ರೆ ಮನುಷ್ಯ ಪ್ರಯತ್ನ ಪಡೋದು ಅದಕ್ಕೋಸ್ಕರನೇ ಪವಿತ್ರವಾಗಿ ಜಿತ್ತಿ ಈ ಮಾನವ ಜನ್ಮನ ನಮಗೆ ಏತೋ ಜನ್ಮ ಕುರ್ದು ಕಡೆಗೆ ಕೊರ್ಪೆರಿಗೆ ಅವಾಗ ಸಾಧನೆ ಮಲ್ಪಲೇ ಪಡೆದು ಅವಾಗ ಧರ್ಮ ಅರ್ಥ ಕಾಮ ಮೋಕ್ಷ ಪಡೆದು 4 ಪುರುಷಾರ್ಥನ ಸಾಧನೆ ಮಲ್ಪರೆ ಬೋಡ ಇದು ಬತ್ತಿಂಜಿತ್ತಿ ಪವಿತ್ರವಾಗಿ ಜನ್ಮ ಅವು ಎನ್ನುವ ಕರ್ತವ್ಯ ಅಪೂರ್ವಕವಾದ ದಾದೊಂಜಿ ಕೆಲಸ ಮಲ್ಪನ ಐಕ ಮಾದ ಶಾಸ್ತ್ರದ ಪೂಜೆ ಪಡೆದಿದ್ದಾರೆ ಅದಕ್ಕೋಸ್ಕರನೇ ನಮ್ಮ ಹಿರಿಯರಿಗೆ ದಾದೊಂಜಿ ವ್ಯವಸ್ಥೆ ಬೋಡು ಅವಾಗ ವ್ಯವಸ್ಥೆ ದಾದ ಬಂದಂದಾಂಡ ಪ್ರತಿಮಾ ಸ್ವಪ್ರಬುದ್ಧೀನಾಂ ಪಡೆದು ನಾವು ಪೂರ ಅಲ್ಪಜ್ಞಾನಿಗಳು ಮನುಷ್ಯರನ್ನಾಕಳು ಸಂಸಾರಿಗಳು ಮನಸ್ಸು ಬಂದ್ಬಿಡ ಚಂಚಲ ಆನಂದ ಅಂಡ್ಲ ನಂಗೆ ಒಂಜಿ ಏಕಾಗ್ರತೆ ಚಿತ್ತ ಬರಡು ಬಂದ್ಬಿಡ ಉದ್ದೇಶದವರೇ ಒಂಜಿ ದೇವಸ್ಥಾನ ಒಂಜಿ ದೈವಸ್ಥಾನ ಅಂಚನೆ ಒಂಜಿ ಬಂದು ನಿರ್ಮಾಣ ಮಾಡ್ತದೆ ಅವಳು ಆ ಶ್ರದ್ಧಾ ಕೇಂದ್ರ ಭಕ್ತಿ ಕೇಂದ್ರ ಅಂತ ನಿರ್ಮಾಣ ಮಾಡ್ತದೆ ಅವಳು ಹೋದ ನಮ್ಮ ಒಂಜಿ ಕೈ ಮುಗಿನಗ ಅವಾಗ ಅಂಚಿತ ಒಂಜಿ ದೇವರನ್ನ ಅನುಗ್ರಹ ದೈವನ ಅನುಗ್ರಹನ ಪಡೆತೊಂಡ ಪ್ರಯತ್ನ ವಿಚಾರವರೇ ನಮ್ಮ ಹಿರಿಯರನ್ನ ಒಂದು ಸಾಧಿ ಮಾಡಿಕೊಡ್ತೇವೆ ಇದರಿಂದ ದೇವರ ದೈವಳು ಪಡ್ಪಡ ಇಡೀ ಜಗತ್ತರ ವ್ಯಾಪಿಸಾದುಳ್ಳರಿಗೆ ಶಕ್ತಿ ಎಂಚ ಗಾಳಿ ಇಡೀ ಜಗತ್ತರ ವ್ಯಾಪಿಸಾದುಂಡ ಅಂಚನೆ ದೇವರನ್ನ ಮಾತ್ರ ವ್ಯಾಪಿಸಾದುಳ್ಳರು ಉಂಟ ಅವಾಗ ಅಂಚಿತ್ನ ಒಂಜಿ ಆತ ನಂಗೆ ಮನಸ್ಸಿನ ಚಿಂತನೆ ಮಾಡ್ತಾರೆ ಅವಾಗ ಅವಶ್ಯಕತೆ ಇರ್ತದೆ ಅವಾಗ ಒಂಜಿ ಗಾಲಿ ಉಂಡು ಗೊತ್ತಾಡೋದು ನಾಂಡ ಒಂಜಿ ಫ್ಯಾನ್ ಬಾಡ್ದ ಅಥವಾ ಒಂಜಿ ಬೀಸಂಡ ಎಂಚ ಅವನಿಗೆ ಗಾಲಿಯಿಂದ ಗೊತ್ತಾಪುಂಡ ಅಂಚನೆ ನಂಗೆ ದೇವರನ್ನ ದೇವಳ ಅನುಗ್ರಹ ಸಹ ಪ್ರಾಬ್ಲಮ್ ನಾಂಡ ಈಗ ದಾದಾಣ ಒಂಜಿ ಪ್ರತೀಕ ಬೋಡು ಒಂಜಿ ದೇವಸ್ಥಾನ ನಿರ್ಮಾಣ ಮಾಡ್ತಾರೆ ನಾಂಡ ಅವಳು ಒಂಜಿ ಪ್ರತಿಮೆ ಬೋಡು ಒಂಜಿ ದೈವಸ್ಥಾನ ನಿರ್ಮಾಣ ಮಾಡ್ತಾರೆ ನಾಂಡ ಅವಳು ಒಂಜಿ ದಾದಾಂಡ ಪೀಠನ ಅಥವಾ ಆಯುಧನ ಅಥವಾ ಬೋಡ ಮುಖ ಮಾತು ಇತ್ತರಂದಾಂಡ ಅವಾಗ ಅವರೊಂದು ಕೈ ಮುಗಿಯರ ನಂಗೆ ಶ್ರದ್ಧೆನ ಬರ್ಕೊಂಡು ಮುಂಚೆನೆ ಏಕಾಗ್ರ ಚಿತ್ತ ಬರ್ಕೊಂಡು ಒಂದು ಅರ್ಥ ಅದಕ್ಕೋಸ್ಕರನೇ ಸಾಧಿ ಬಾಳ್ದು ಕೊಡ್ತೀರಿ ಅವಾಗ ಒಂಜಿ ಕಾಡು ಈ ಮಣ್ಣಡು ಒಳ್ಮದ ಮಣ್ಣಡು ಆ ಉಳ್ಳಾಡ್ತಿನ ಸಾನ್ನಿಧ್ಯನ ಒಂಜಿ ಕಾಡು ಬಾರಿ ವೈಭವಡು ಮೆರಪ ಹೊಂದಿತ್ತೇರಿ ಕಾಲವಶಾತೆ ಆ ವಂಶ ನಾಶಾನಗ ಅವಳು ಪೂರ ಜೀರ್ಣಾವಸ್ಥೆ ಹೊಂದೊಂಡು ಅವಾಗ ಇತ್ತದ ಕಾಡು ನಂಗೆ ದೇವರ ಜಾಗಬೋಡು ಐಟಿತ್ತು ದೇವ ಒಚ್ಚಿ ಬಂದಿದ್ದ ಕಲಿಯುಗದ ವ್ಯವಸ್ಥೆನೇ ಅಂಚನೆ ಪುಣಿ ಅವಾಗ ಅಂಜಿತ್ತನ ನಾಂಡ ಕೂಡವಾಯಿತು ಆರ್ಜಿತವಾಯಿತಿ ಅಂಚರೊಂಜಿ ಶಕ್ತಿಯುಂಡ ಆ ಶಕ್ತಿಯನ್ನು ಪುನರುಜ್ಜೀವಿಸಗೊಳಿಸಾದ ನಮ್ಮ ಅಕಲಿನ ಆರಾಧನೆ ಮತ್ತು ಅಂದಾಂಡ ಅಕಲಿನ ಅನುಗ್ರಹ ನಂಗೆ ಪ್ರಾಪ್ತಿ ಬರಕವಾದ ಆ ಜಾಗಡ ಬದುಕರೆ ಬೋಡ ಇಂಜಿತ್ತಿ ವ್ಯವಸ್ಥೆನ ಆ ದೇವರ ನಂಗೆ ಅನುಗ್ರಹ ಮಾಡ್ತಾರೆ ಬಂದರ್ಥ ಆಯ್ಕೋಸ್ಕರನೇ ಅದು ಮತ್ತು ಜೀರ್ಣೋದ್ಧಾರ ಮಾಡ್ಕೊಡೋ ಬಂದು ನವಪ್ರತಿಷ್ಠಾಂ ಪ್ರಕಲ್ಪವನ್ನು ಪರಿವಾರಂ ಪುರ ಪಡೆದು ರಡ್ಡು ಬ್ರಹ್ಮದೇವರು ತೂಕ ಮಲ್ತೇರಿಗೆ ಒಂಜಿ ತಕ್ಕಡಿದು ಎಂಚಿನ ಬಂದಂದಾಂಡ ಒಂಜಿ ತುಂಬುಳ್ದಿಂಚಿ ಆರಾಧನೆ ಶಕ್ತಿನ ಜೀರ್ಣೋದ್ಧಾರ ಮಾಡ್ತದ ಪರಿಪಾಲನೆ ಮಲ್ಪನೆ ಜನ ಅಥವಾ ಅಮಾದ ಮುಡ್ಚಿ ಅವಾದ ಕತೆ ಕೊಂಡಂದಾಂಡ ಕಷ್ಟ ಅವು ಒಂಜಿ ಬೇತೇನೆ ಮಲ್ಪಗ ನಮ್ಮ ಪಡೆದು ಆ ಮಲ್ತದ ವ್ಯವಸ್ಥೆ ಮಾಡ್ತದ ಒಂಜಿ ಜೀರ್ಣ ಪರಿಪಾಲನೆ ಮಲ್ಪಗ ಪಡೆದು ರಡ್ಡು ತಕ್ಕಡಿದಿಯರಿಗೆ ತಕ್ಕಾಡಿ ಹಿಡ್ದಿನಾಗ ಐಟ್ ಹೊಸತ್ತಾದ ಪ್ರತಿಷ್ಠೆ ಮಾಡ್ಬಿಡ ತಕ್ಕಾಡಿ ಬಂದು ಮೇಲೆ ಬಿತ್ತುಕೊಂಡು ದಿಂಚು ಬತ್ತಿನ ಆರಾಧನೆ ಮತ್ತು ದಾಂಡ ಆ ತಕ್ಕಾಡಿ ತಿತ್ತುಕೊಂಡು ದುನ್ನಾದು ಅವಾಗ ಬಂದಿರು ಅವಾಗ ಯಾವ್ದೋ ಒಂದೊಂದು ದಾಂಡ ನಮ್ಮ ಹೊಸತ್ತಾದ ನಿರ್ಮಾಣ ಮಾಡ್ಕೊಂಡ್ಲ ಹಿರಿಯರ ನಾಲ್ಕು ವಂಶ ಕಾಲಕಾಲವಶಾತ್ ಆರಾಧನೆ ಶಕ್ತಿಗಳನ್ನು ಜೀರ್ಣೋದ್ಧಾರ ಮತ್ತದೆ ಅವೇದೇ ಪುನಃ ಪರಿಪಾಲನೆ ಆರಾಧನೆ ಮತ್ತು ಬತ್ತನೊಂದು ದಾಂಡ ಅವಾಗ ವಿಶೇಷವಾದ ಫಲ ನಂಗೆ ಪ್ರಾಪ್ತಿಯಾಕೊಂಡು ಹೋಗ್ಕೊಂಡ ವಿಚಾರನ ಆ ಮೂಲಕ ಬ್ರಹ್ಮದೇವರೇ ದೇವತನಿಗೆ ತಿರುಪಾದಕರಿಯರು ಕಥೆ ಉಂಡು ಅವಾಗ ಅಂಚೆಪ್ಪನಾಗ ಈ ಜಾಗ ಮಣ್ಣಡ್ಲ ಅವನ ಸಾನ್ನಿಧ್ಯ ಆರಾಧನೆ ಇತ್ತಂಡು ಬೌದ್ಧ ಹೋತಂಡು ಪುನಃ ಜೀವನ ಬಂದ ಮಾತ ನಂಗೆ ಯೋಗ ಬತ್ತಂಡು ಅವಾಗ ಅಕ್ಲೇನು ಪುನಃ ಪ್ರತಿಷ್ಠಾಪನೆ ಮತ್ತದೆ ಅಕ್ಲೇನು ಅನುಗ್ರಹಣ ಪಡೆತ ನೋಡಬೇಕು ಸಂಕಲ್ಪದೆಯೊಂದು ಮಾತ ಯಜಮಾನ ವರ್ಗದಾಕಳು ಭಕ್ತ ಉಳ್ದಾಕಳು ಮಾತ ಸೇರೊಂದು ಗ್ರಾಮಸ್ಥರು ಸೇರೊಂದು ವಿಷಯ ವಿಮರ್ಶೆ ಮಾಡ್ತಾರೆ ಅವಾಗ ನಂಗೆ ಉಳ್ಳಾಡ್ತಿ ಪ್ರೇರಣೆ ಕೊರಿಯಾರು ಆ ಪ್ರಕಾರವಾದ ಈ ಜಾಗಡೆ ಆ ಒಂದು
ಮಸ್ತ್ ಗೊಂದಲ ಇತ್ತನ್ನು ಸುರುಕು ಅವಳು ಮಲ್ಪನ ಮೂಳು ಮಲ್ಪನ ಬುಕ್ಕೊಂಜಿ ಮಲ್ಪನ ಬಂದು ಆಂಡಲ ಅಲ್ಲಿಗೆ ಓಲಾವಡ ಆರೇ ಅವೇ ಜಾಗಡ್ ಆವಡ ಪಂಡ ಸಂಕಲ್ಪ ಮತ್ತೊಂದು ಈ ಜಾಗಡ ನಮ್ಮ ಬಾಲಾಲಯ ಪ್ರತಿಷ್ಠಾಪನೆ ಆರಾಧನೆ ಮತ್ತು ಪ್ರಾರ್ಥನೆ ಮತ್ತು ನಡೆಗೆ ಅಲ್ಲಿಗೆ ಬೋಡ ಆಯ್ತದ ವ್ಯವಸ್ಥಿತವಾಗಿ ಚಾವಡಿನ ಮಾತ್ರ ನಿರ್ಮಾಣ ಮತ್ತೊಂದು ತನ್ಮೂಲಕ ಎಲ್ಲ ದಿವಸೋಡು ಪ್ರತಿಷ್ಠೆ ಮತ್ತು ಪೊರ್ಲುನ ಅನುಗ್ರಹಣ ಪಡ ಪ್ರಸಾದ ಪಡೆದ ಭಾಗ್ಯನ ನಮ್ಮ ಪಾಲಿಗೆ ಮಾತ ಒದಗಾದ ಗೊತ್ತಿರಿ ಅವಾಗ ನಮ್ಮ ಮಾತ ದಾದ ಪಣ್ಣಂದಾಂಡ ದೇವಿಯ ಮಿತ್ರ ಭಾರ ಪ್ರಾರ್ಥ ಕರ್ತವ್ಯ ಸಿದ್ಧಾನಂದಾಂಡ ಕೆಲಸ ಬರ ಪೊಲ್ಲಾಪುಣ ಪಡ್ಪಣಕ್ಕೆ ನಿದರ್ಶನೆ ಒಂದಾದ ಉಂಡು ಅವಾಗ ಅಂಚಿಪ್ಪನಾಗ ನಮ್ಮಿತ್ತ ಪ್ರಾರ್ಥನೆ ಮಾಡ್ತೀನಿ ಮಾತ ಆರೋಡ ಆಲಯ ಗಂಡಾದ ಮನೆ ಮತ್ತು ನಿರ್ಮಾಣ ಅಂಡು ಆ ಮಾತ ಎಲ್ಲ ಕುಳ್ಳಾರುಂಡು ಕುಳ್ಳಾಡುಂದಾಂಡ ಆ ಮಾತ ಕೆಲವು ಶುಚಿ ಕರ್ಮ ಮಾತ ಅವಡು ಅವರಿಗೋಸ್ಕರ ಮಾತ ಕಾರ್ಯಕ್ರಮ ಮಾತ ಮಾಡ್ತೇವೆ ಸಂಕಲ್ಪದ ಒಂದು ನಮ್ಮ ಕೊಂಚ ಆಮಂತ್ರಣ ಪತ್ರಿಕೆ ನಿರ್ಮಾಣ ಮಾಡ್ತದೆ ಊರ ಪರ್ವತಕ್ಕೆ ಮಾತ ಪಕ್ಕದ ಅವಾಗ ಆಯ್ತು ಮಾತ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂಚನೆ ಕೆಲವು ಮಾತ ವ್ಯವಸ್ಥೆ ಮಾತ್ರ ಉಂಡು ಐದು ಮಾತ್ರ ನಮ್ಮ ನಟು ದೇವರನ್ನ ಎದುರು ಪನವಟಿಗೆ ದೈವರನ್ನ ಎದುರು ಪನವಟಿಗೆ ಐದು ಬಕ್ಕ ಹಾಕೊಂಡ ನಮ್ಮ ಪ್ರಾರ್ಥನೆ ಮಾಡ್ತದೆ ಈ ಕೆಲಸ ಮಾತ ಎಂಕ ಮಾತ್ರ ನಿಶ್ಚಯ ಮಾಡ್ತದ ಎಂಕಲ ನಿಶ್ಚಯವಾದ ಕರ್ತವ್ಯನ ನಿಖಲ ಮಾತ ಪೊರುಡೆ ಮಲ್ಪಾಲೆ ಪಡೆದ ನಮ್ಮ ಮಾತೆಲ್ಲ ಒಗ್ಗೊಳಿಸೋದು ಏಕ ಭಕ್ತಿ ಮನಸ್ಸಿನ ಪ್ರಾರ್ಥನೆ ಮಾಡ್ತಾರೆ ದಾಂಡ ತಥಾಸ್ತು ಶಾಸ್ತ್ರಕಾರ ಆ ಪ್ರಕಾರವಾದ ಸಂಕಲ್ಪಗೊಂಡು ನಿಂತು ಸುರುಕು ಸಾಮೂಹಿಕ ಪ್ರಾರ್ಥನೆ ಪಡೆದಾಂಡ ಕಲಿಗೋಡು ಸಂಘೀಯ ಶಕ್ತಿ ಕಲುವಿಗೆ ಪಡೆದು ಮಾತೆಲ್ಲ ಸೇರಿದು ಪ್ರಾರ್ಥನೆ ಮಾಡ್ತಾರೆ ನಾಳೆ ವಿಶೇಷ ಫಲಗೆ ಪಡೆದಾಂಡ ಒರಿಯನ ಮನಸ್ಸು ಪಣ್ಪಣ ಆ ಒಂಜಿ ಕ್ಷಣ ಪೂಜೆ ಪಡೆದಾಂಡ ಈ ಜಾಗ ಇತ್ತನ ಕೊಡಿ ಕಡೆ ಪಡೆ ಬೆಳಿಕೊಂಡು ಆ ಮಂಚೆ ಪಣಗ ಮಾತೆಲ್ಲ ಸೇರಿ ಈತ ಜನ ಸೇರಿದು ಪ್ರಾರ್ಥನೆ ಮಾಡಿದಾಗ ಒರಿಯನ ಪ್ರಾರ್ಥನೆ ಅನ್ನಲ್ಲ ಆ ದೇವಿಯನ್ನ ಸಾನ್ನಿಧ್ಯ ಮುಟ್ಟುದು ಆ ಕೆಲಸ ಪಲ್ಲಾರಿಂದು ಕಲಿಗೋಡು ಸಂಘೀಯ ಶಕ್ತಿ ಮಾತೆಲ್ಲ ಸೇರಿದು ಕೈ ಮುಗಿದ ಪತ್ನಿ ಮುತ್ತು ಬಣ್ಣಕನೆ ಆ ರೀತಿಯಾದ ನಂಗೆ ಅನುಗ್ರಹರಿಗೆ ಅಪಗೈಕೆ ಸಾಮೂಹಿಕ ಪ್ರಾರ್ಥನೆ ಮಾಡ್ಕೊಂಡು ಐದು ಬಕ್ಕ ನನ್ನ ಆಲಯ ಶಿಲ್ಪಿ ಹೇಳಿದ ಆಲಯ ಪರಿಗ್ರಹಣ ಮತ್ತು ದಯಪಡಂದಾಂಡ ಹೊರಗಡೆ ದಿವಸೋಡು ಆ ನಿರ್ಮಾಣವಾಗಿ ಚಾವಡಿ ನಿರ್ಮಾಣಕ್ಕೋಸ್ಕರವಾದ ಹೆಸರುಗಳು ಪಾಡದೆ ತನ್ನ ಮೂಲಕ ಆಯ್ಕೆ ಜವಾಬ್ದಾರಿನ ಆಚಾರ್ಯ ವ್ಯವಸ್ಥೆ ಶಿಲ್ಪಗಳ ಬುಡ್ದು ಕೊಡ್ತಾ ಆಕಳ ದೈವದೇವನ ದುಂಬುದಿ ಎಂದು ಪೊರ್ಲು ಕರ್ತವ್ಯ ಮಾತ್ರ ನಂಗೆ ನಡಬಾಗುತ್ತೆ ಅಂತ ಅವಾಗ ಮತ್ತು ಕರ್ತವ್ಯ ನಮ್ಮ ಹೊರಟಗೋಸ್ಕರವಾದ ನಮ್ಮ ಮರಣ ದಿವಸೋಡು ವಿಶೇಷವಾದ ಅಕ್ಕಳಿಗೆ ಬುಡ್ದು ಕೊಡ್ತಾ ಒಂದು ಬಚ್ಚಿನ ಬಟ್ಟೆ ಕೊಡ್ತು ಜವಾಬ್ದಾರಿ ಕೊಡ್ತಾ ಆಕಳ ದೈವದೇವನ ದಿಂದು ನಂಗೆ ಮಾದ ಕೆಲಸ ಯಾವ ರೀತಿ ಯಾವ ಆರ್ಯಾತ ಪೊರ್ಲುದರಿದ್ರೆ ನಂಗೆ ನಡಪಡಾದ ಕೊಡ್ತೀರಿ ಹಾಗಾಗಿ ನಮ್ಮ ಐತೆ ಎತ್ಕಿಂಚಿತ್ತಾದ ಹುಡುಗರ ಕೊಡ್ದು ಆಕೆಗೆ ಸಂತೋಷ ಪಡಿಸಾದ ಆಕೆಲ್ಲ ಕೈ ಹಿಡಿದೆ ಆ ಪುನಃ ಆ ಚಾವಡಿನ ಮಾತ ನಮ್ಮ ಬುಡ್ದು ತೊಣ್ಣಿ ಐಕ್ ಬೋಡ ಐತಿ ಉಯ್ಯಾಲೆ ದೈವ ಬಡಿಂತ ಐತಿ ಉಯ್ಯಾಲೆ ಇತ್ಯಾದಿ ಮತ್ತು ಹೆಂಚಿನವಾದ ಪೀಠೋಪಕರಣಗಳುಂಡ ಹೆಣ್ಣು ಮಾತ ನಮ್ಮ ತಿರುಟು ಆಕೆಗೆ ಎತ್ಕಿಂಚಿತ್ತಾದ ಹುಡುಗರ ಕೊಡ್ದು ದುಡ್ಡು ಕೊಡ್ಪಣಿ ಅವಾಗ ಆಕಳ ಮಾತ ಕೆಲಸ ಮಾಡ್ಕೊಂಡು ಅನೇಕ ಥರದ ಕಷ್ಟ ಮಾತ ಪಡೆದಿಪ್ಪರು ಯಾವ ಅವಾಗ ಹೆಂಚಿನ ದಾಂಡ ಮನಸ್ಸಿದೆ ಅಂದೆ ಬೇರೆ ಅಂದೆ ಪೊರ್ಲದ ರೀತಿ ನಂಗೆ ದೈವನ ಸಾನ್ನಿಧ್ಯ ಬೆಳಗೊಡು ಆ ದೈವನ ಅನುಗ್ರಹ ನಂಗೆ ಪ್ರಾಪ್ತಿ ಆಡೋ ಉದ್ದೇಶದಿ ಒಂದು ಆ ಕರ್ತವ್ಯ ಮಾತ ನಂಗೆ ಬುಡ್ದು ಕೊರಡು ಐದು ಬಕ್ಕ ನನ್ನ ಕ್ಷೇತ್ರೋಡು ಈ ಪೂರಕವಾದ ಈ ಜಾಗಡೆ ನಾಗದೇವರನ್ನ ಮಾತು ಆರಾಧನೆ ಮತ್ತು ಸಾನ್ನಿಧ್ಯ ಅವಾಗ ಮೂವಿಗೆ ಅಧಿಪತಿ ನಾಗೇಂದ್ರ ತೆಗೆ ದಯಪಡಂದಾಂಡ ಭೂಧರೆಯಿಂದ ನಾಗದೇವರ ಪದರಲ್ಲಿ ಭೂಮಿನ 6,000 ಜಡಟ ದೆತ್ತು ಪದಂದಿರು ಅವಾಗ ಅಂಚಿತ್ ಭೂಮಿ ಬಿತ್ತು ನಮ್ಮ ಬದುಕೊಂದುಳ್ಳ ಅವಾಗ ಆ ಒಂದು ಸಾನ್ನಿಧ್ಯನ ಈ ಜಾಗಡೆ ನಮ್ಮೊಂದುಳ್ಳ ಅವಾಗ ಅಂಚಿತ್ ಒಂಜಿ ನಾಗದೇವರನ್ನ ಅನುಗ್ರಹ ಸಂದರ್ಭಗಳು ಆರನ ಜಾಗಡೆ ಆ ಉಳ್ಳಾಳತಿಗೆ ಒಂದು ಸ್ಥಾನ ಕಲ್ಪನೆ ಮಾಡ್ತದೆ ನಮ್ಮ ಪ್ರವೃತ್ತಿ ಮಾಡ್ತಿದ್ದಾವೆ ಆ ಸಂದರ್ಭಗಳು ಕೆಲವು ಮಾತ ಮರ ವೃಕ್ಷ ವಲ್ಮೀಕ ಪಣಂದ್ರ ಹುಂಚ ಅಂಚಿನ ಕೆಲವು ಮಾತ ಜಾಗಡೆ ಆಮ ಗತ ಸಂದರ್ಭಗಳು ಸಾಧಾರಣ ನಾಗದೇವರ ಸಾನ್ನಿಧ್ಯವೊಳಗೆ ಮಾತ್ರ ಅಪಚಾರ ಮಾತಾದಿತ್ತ ದಾಂಡ ಆ ದೋಷ ಪರಿಹಾರಾರ್ಥವಾದ ಅಂಚಿನ ನಾಗದೇವರ ಸಾನ್ನಿಧ್ಯ ಬೆಳಗದೆ ಆ ಪೂರಕವಾದ ಮತ್ತು ಆ ದೇವರ ಸಾನ್ನಿಧ್ಯ ಬೆಳಗೊಳ್ಳೋ ಸ್ವಲ್ಪ ಸಂಕಲ್ಪದೆಯೊಂದು ಆ ಇನ್ನೊಂದು ನಾಗದೇವರ ಸನ್ನಿಧಾನಗಳು ವಿಶೇಷವಾದ ಆಶ್ಲೇಷ ಬಲಿ ಸೇವೆ ಅಂಜೆ ಪಂಚಾಮೃತ ಅಭಿಷೇಕ ಬಹುಮಾನ ಕಲಶಾಭಿಷೇಕ ಪ್ರಸನ್ನ ಪೂಜನೆ ಮಾಡ್ತೀನಿ ಐದು ಬಕ್ಕ ನನಗೆ ಆದ್ಯ ಗಣೆಯಾಗ ಪಡೆದು ನಮ್ಮ ಇನಿ ಆರಂಭ ಮತ್ತೊಂದುಲ್ಲ ಕರ್ತವ್ಯ ಮಾತ್ರ ಬ್ರಹ್ಮ ಕಲಶದ ಆಯ್ತು ಪೂರ್ವಭಾವಿಯಾದ ಮಾತ ಕೆಲಸ ಪುರುಳುಡೆ ಅವಡು ದಾರೊಂಜಿ ವಿಘ್ನ ಬರೆಯ ಬಲ್ಲಿ ಆ ಕೆಲಸ ಸಾಂಗವಾದ ನೆರವೇರೋಸ್ಕರವಾದ ಆದ್ಯ ಗಣೆಯಾಗ ಒಂದು ವಿಘ್ರಾಣೋಡು ಗಣೆಯಾಗ ಮತ್ತೊಂದು ತನ್ಮೂಲಕ ಒಂದು ದೇವ ತೀರ್ಥ ಭಾವಿನ ನಮ್ಮ ನಿರ್ಮಾಣವಾದ ಅವಳ ಶುದ್ಧಿ ಅವಳು ಯಾಕೆ ಒಂದು ಉಪಶಾಂತಿಲ ಅದು ಮತ್ತದೆ ನಿಂತು ಶುದ್ಧಿ ಮತ್ತೊಂದು ಐದು ಬಕ್ಕ ಉಗ್ರಾಣ ತೋರಣ ಮುಹೂರ್ತ ಮಾತ ಕೆಲಸ ಪ್ರಾರಂಭ ದಾಂಡ ನಂಗೆ ದೇವರನ್ನ ಮಾತ ಅನುಭೂತ ನಮಗೆ ಎಲ್ಲರೂ ಮದ್ಮ್ಯಾನ ಗೊತ್ತಾಗಂದಾಂಡ ಜಾಲಿ ಚಪ್ಪರ ಬಾವಡಿಗೆ ಐದು ಬಕ್ಕ ನಾಳೆ ಮಾಮಂತ್ರಣ ಪತ್ರ ಬರ್ತಂಗ ಅವಂಚ ವಿವಾಸದ ಮಹೋತ್ಸವದ ಗೊತ್ತಾಪಂಡ ಅಂಚನೆ ಒಂದು ದೇವರನ್ನ ಉತ್ಸವ ಮಹೋತ್ಸವ ಮಾತ ಗೊತ್ತಾವಡೊಂದು ದಾಂಡ ಐಕೊಂದು ಧ್ವಜಾರೋಹಣ ಅಥವಾ ಒಂದು ದೇವಸ್ಥಾನಡು ಅಂಚನೆ ದೇವಸ್ಥಾನ ಮಾತ ನನಗೆ ತೋರಣ ಮುಹೂರ್ತ ತೋರಣದ ಇದು ಆ ತೋರಣ ನಮ್ಮ ಪ್ರಾರಂಭ ಮಾಡ್ತಾನೆ ದಾಂಡ ಮಂಗಳಾರ್ಥಂ ವಿಘ್ನ ನಿವಾರಣಾರ್ಥಂ ಪಡೆದು ಐಕೋಸ್ಕರವಾದ ತೋರಣ ದೇವರ ವಿಘ್ನ ಪರಿಹಾರಗೋಸ್ಕರವಾದ ಕೊಂಚ ಮಂಗಳಾರ್ಥವಾದ ಶುಭತ್ವ ಪ್ರಾಪ್ತಿಗೋಸ್ಕರವಾದ ಆ ತೋರಣ ದೇವರ ಪಂಡ್ತೀರಿ ಅಂಚಿತ್ ನಾವು ತೋರಣ ತೋರಣ ಮುಹೂರ್ತ ಮಲ್ಪರೆಗೊಂಡು ಐದು ಬಕ್ಕ ನನ್ನ ಉಗ್ರಾಣ ಎಲ್ಲಿಂದ ಬ್ರಹ್ಮಕಲಶ ಪೂರ ಮಾತ ಅನ್ನದಾನ ಮಾತ ಮಲ್ಪರೆಗೊಂಡು ಅಂಚಿನ ಧಾರ್ಮಿಕ ಕಾರ್ಯಕ್ರಮ ಮಲ್ಪರೆಗೊಂಡು ಐಕ್ಯ ಬೋಡ ಅಂಚಿತ್ತಿ ವಸ್ತುಳು ಮಾತ ಬೋಡು ಆ ವಸ್ತುಳಿನ ಮಾತ ಒಂದು ವ್ಯವಸ್ಥಿತ ರೀತಿಯಲ್ಲಿ ದೇವರಿಗೆ ಉಗ್ರಾಣ ನಿರ್ಮಾಣ ಮಾಡ್ತದೆ ಆ ಉಗ್ರಾಣ ಮುಹೂರ್ತ ಪಡೆದು ಆ ಉಗ್ರಾಣ ಅವು ಜಿಂಜಿದ ಬರಡು ಐತೆ ನಂಗೆ ಮಾತ ಬತ್ತಿನ ವಸ್ತು ಆಯಾ ವ್ಯವಸ್ಥೆಗಳಿಗೆ
ಸರಿಯಾದ ವ್ಯವಸ್ಥಿತ ರೀತಿಯ ಉಪಯೋಗ ಆದ ಆ ಅನ್ನಪ್ರಸಾದ ಮಲ್ಪಂತ ಸಂದರ್ಭಗಳು ಆ ಅನ್ನಪ್ರಸಾದ ಮಾತ್ರ ಭಕ್ತರುಗಳ ತೆಗೆದು ತನ್ಮೂಲಕ ಅವು ವ್ಯವಸ್ಥಿತ ರೀತಿಯ ಉಪಯೋಗ ಆಡ್ಕೊಂಡು ಉದ್ದೇಶ ಒಂದು ಉಗ್ರಾಣ ಮುಹೂರ್ತ ಮಲ್ಕೊಂಡು ಅವಾಗ ಈತ ಮಾತ್ರ ಕರ್ತವ್ಯ ಬರ್ತದೆ ಅಂಚಿನ ಎಲ್ಲದಿ ದಿವಸೋಡು ನಮ್ಮ ಬಯ್ಯದ ಕೊಡ್ತೋಡು ಆ ಹಸಿರು ಹೊರ ಕಾಣಿಕೆ ಭಕ್ತಿಯನ್ನು ಹಾಕಲು ತನು ಮನ ಧನ ಸಹಾಯಪೂರ್ವಕವಾದ ಈ ಜಾಗಕ್ಕೆ ಬರೋಡು ಅక్కడ ಮಾತ್ರ ಪ್ರಮುಖ ಸಂಕಲ್ಪದಿಯೊಂದು ಮಾತು ಅಕಲಂಕನ ಕೃಷಿಟ್ಟು ಬೊಳೆತನ ವಸ್ತುಗಳೇನು ದ್ರವ್ಯಗಳೇನು ಪೂರ ಒಂದು ಸಂಗ್ರಹ ಮಾಡ್ತದೆ ವೈಭವಕೃತವಾಗಿ ಒಳಗಡೆ ನಮ್ಮ ಕಡತಿ ಕ್ಷೇತ್ರದ ಒಪ್ಪು ಸಾವಿರ ಹೊಸ ಹಸಿರು ಕಾಣಿಕೆ ವ್ಯವಸ್ಥೆ ಉಂಡು ಅವಾಗ ಆ ಕೆಲಸನ ಬಯ್ಯದ ಕೊಡ್ತಲು ಮಲ್ಪಣಿ ಅಂಚನೆ ಆ ಉಗ್ರ ಜಿಂಜಾವಣಿ ಅಂಚನೆ ಎಲ್ಲದ ದಿವಸೋಡು ನಮ್ಮ ಯಥಾಪ್ರಕಾರವಾದ ಶುದ್ಧಿಗೋಸ್ಕರವಾದ ಬಯ್ಯದ ಕೊಡ್ತೋಡು ಕ್ಷೇತ್ರ ಸಪ್ತಶುದ್ಧಿ ಪ್ರಾಸಾದ ಶುದ್ಧಿ ವಾಸ್ತು ಪೂಜೆ ರಾಕ್ಷೋಗ್ನ ಹೋಮ ಇತ್ಯಾದಿ ಸತ್ಕ್ರಮ ಮತ್ತೊಂದು ಆ ದೈವದ ಪೀಠ ಮುಗ ಇತ್ಯಾದಿ ಮಾತ ಶುದ್ಧಿ ಮಾಡ್ತದೆ ಬಿಂಬ ಶುದ್ಧಿ ಮಾಡ್ತದೆ ಅಧಿವಾಸ ಮತ್ತು ದಿವಸ ದೈವಗಳಿಗೆ ಪೂರ ಕೊಡಲು ಬರೀತಲ್ಲ ಯೋಗ ಕಲ್ಪ ಅದು ಆ ಸಾನ್ನಿಧ್ಯ ಪೂರ ಆ ಬಾಲಗಳನ್ನು ಮರಣ ಆರಾಧ ಮಠದಿಂದ ಆವಾಯದಿಂದ ಅಂಜಿತ ಸಂಸ್ಕೃತವಾದ ಸ್ವರೂಪನು ವಿಸ್ತಾರ ರೂಪೋಡು ಎಲ್ಲ ದಿವಸೋಡು ಆ ಮನಮಂತ್ರಗಳು ಅದರ ಮೂಲಕ ಆ ಮುಖಕ್ಕೆ ಮಾತ್ರ ಆವಾಹನೆ ಮಾಡ್ತದೆ ಅಧಿವಾಸ ಮಾಡ್ಕೊಂಡು ಅವಾಗ ಆ ಕರ್ತವ್ಯವನ್ನು ಅಲ್ಲಿ ಮಕ್ಕಳಗೊಂಡು ಐದು ಉದ್ದೇಶವಾದ ನಮ್ಮ ಪೂರ ಭಜನಾದಿದ್ರು ಮತ್ತು ನಿದ್ರೆಯನ್ನು ಮಾತ್ರ ನಿದ್ದೆ ಎಲ್ಲೇ ದೈವಗಳಿಗೆ ನಿದ್ರೆಯನ್ನು ಮಲ್ಪನಾಗ ನಮ್ಮ ಪೂರ ಎಚ್ಚರಾದಿತ್ತದೆ ಭಜನೆ ಬರ ಮಲ್ಪೊಳಗೆ ಅವಾಗ ಯಥಾಶಕ್ತಿ ಹಾಕೊಂಡು ಆತ ಆ ರೀತಿಯಾದ ನಮ್ಮ ನಡ್ಕೊಂಡು ಹೋಗ್ತೀನಿ ಐದು ಕೆಲವು ಮುಹೂರ್ತೋಡು 7 ಇರುವರ ಮುಹೂರ್ತೋಡು ಆ ವಿಶೇಷವಾದ ಉಳ್ಳಾರ್ತಿ ಅಮ್ಮನ ಆ ಬಿಂಬ ಪ್ರತಿಷ್ಠಾಪನೆ ಅಂಚನೆ ಐದು ಬಕ್ಕ ನನ್ನ ಪರಿವಾರದ 7ನೇ ಪ್ರತಿಷ್ಠಾಪನೆ ಐದು ಬಕ್ಕ ನನ್ನ ಸಾನ್ನಿಧ್ಯ ಉದ್ಯೋಗವಾದ ಆ ಬ್ರಹ್ಮಕಲಶಾಭಿಷೇಕ ಮಲ್ಪಣೆ ಐದು ಬಕ್ಕ ಆ ಮಾತ ಸಾನ್ನಿಧ್ಯ ಬೇಳಗಳು ಅಂಚನೆ ಆ ದೇವಿನ ಅನುಗ್ರಹ ಬರೋದಂದಾಂಡ ಆ ಮಲ್ಲ ಒಂದು ಚಂಡಿಕಾಯಾಗ ಮತ್ತೊಂದಾಂಡ ಮಲ್ಲ ಐದು ಮಲ್ಲ ಸೇವೆಜ್ಜಿಗೆ ಅವ ಮಾತ ದೇವರಲ್ಲ ದೈವಿಕ ಶಕ್ತಿಯನ್ನು ಪೂರ ಅನುಗ್ರಹ ಐಟ್ ನಂಗೆ ಪ್ರಾಪ್ತಿಯಾಪಡೊಂದರ್ಥ ಅವಾಗ ಸಾನ್ನಿಧ್ಯ ಪುಷ್ಟಿಗೋಸ್ಕರವಾದ ಅಂಜನೆ ಈ ಕ್ಷೇತ್ರದಾದಾಂಡ ಸ್ತ್ರೀ ಶಾಪ ಬ್ರಹ್ಮಶಾಪ ಗೋಶಾಪ ವಿಷ್ಣುಶಾಪ ಋತುಳು ಮಾತಿರ್ತಾರೆ ಋತುಗೋಸ್ಕರವಾದ ಸಾನ್ನಿಧ್ಯಗೋಸ್ಕರವಾದ ಚಂಡಿಕಾಯಾಗ ಮತ್ತದು ಯಥಾಶಕ್ತಿ ಮಹಾಪೂಜೆ ಪಲ್ಲಪೂಜೆ ಇತ್ಯಾದಿ ಮತ್ತೊಂದು ಅನ್ನಪ್ರಸಾದ ಮಲ್ಪಣಿ ಪಟ್ಟಣಿ ಐದು ಬಕ್ಕ ಬೈದ ಪುಟ್ಟ ರುದ್ರಾ ನಮಸ್ಕಾರ ಐಕ್ಯಪೂರ್ವಕವಾದ ನಮ್ಮ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮ ಮಾತ್ರ ಮತ್ತೊಂದು ಸಂಕಲ್ಪದ ಒಂದು ಪ್ರವೃತ್ತಿ ಮತ್ತೊಂದಿಲ್ಲ ಅಥವಾ ನಿರ್ಧ ಆರಂಭ ಮಾಡ್ತದೆ ಯಲಾಂಜ ಮಠ ಅದೊಂಜಿ ನಮ್ಮ ನಿಶ್ಚಯ ಮತದಾನ ಕರ್ಮ ಭಾಗ ಅದರ ದೇವರು ಒಬ್ಬೇ ಒಂದು ವಿಘ್ನದಂತೆ ಒಳ್ಳೆ ನಡಪಡಾದ ಕೊಡ್ದು ಸತ್ಫಲ ಪ್ರಾಪ್ತಿ ಪೂರ್ವಕವಾದ ನೆಕ್ಸ್ಟ್ ಏರು ಮಾತ ತಾನು ಮನಪೂರ್ವಕವಾದ ಶ್ರಮಿಸಾದರ ಮಾತ್ರೆಗಳ ದೇವರು ಕೊಟ್ಟನ ಒಂಜಿ ಪಾಲನೆ ದೇವರಿಗೆ ಅರ್ಪಣೆ ಮಲ್ಪಡೋ ಒಂದು ಶಾಸ್ತ್ರ ಉಂಡು ಆ ಅಂಚಿತ್ನ ಒಂಜಿ ಅರ್ಪಣೆ ಮಾಡ್ತಂತ ರಡ್ಡ ಪಾಲು ಉತ್ಪತ್ತಿ ಸಾಧನೆ ಮಾದರಿಗೆ ಅನುಗ್ರಹ ಮಲ್ಪಡ ಮುಖಾಂತರವಾದ ಈ ಕ್ಷೇತ್ರದ ಬದಲು ದೇಹಿ ಪಡೆದ ನಟನಡೆಗೆ ಅಕಲಕಲ ಅಭೀಷ್ಟನ ಅನುಗ್ರಹ ಮತದ ಕಲ್ಪವೃಕ್ಷ ಕಾಮಧೇನುವಾದ ಆ ಶಕ್ತಿ ಮೇಲೆ ಒಂದು ನಮ್ಮನ್ನು ಪೂರ ಉದ್ಧರಿಪಡು ಕರಿಶ್ರಮಣ ಕರ್ತವ್ಯಗೂ ಪುಷ್ಟಿಗೋದ ನಿವೃತ್ತಿ ಕಾಲ ಬಂದು ಕರ್ಮಾದಿ ಭಾಗಗಳು ಮಾತ ದೇವರೆಲ್ಲ ಗ್ರಾಮ ದೇವರು ಇಷ್ಟದೇವರು ಕುಲದೇವರು ದೈವದೇವರು ನಾಗದೇವರು ಮಾತನ್ನು ಪ್ರಾರ್ಥನೆ ಪ್ರಾರ್ಥನೆ ಇಷ್ಟದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಗ್ರಾಮ ದೇವತಾಭ್ಯೋ ನಮಃ ಸರ್ವೇಭ್ಯೋ ನಮಃ ಗೋವಿಂದಾನಿ ಗೋವಿಂದ ದೇವಿ ಮಹಾದೇವಿ ಶಿವಾಯ ಮಹಾದೇವಿ ಸರ್ವೋಷಮಂಗರಿ ಜ್ಯೋತಿರ್ಮಯ ಜಗದ್ವಂದೇ ಕ್ಷೇತ್ರಮಾತ್ರಕ ದೇವತಾಭ್ಯೋ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಸ್ವಾಮಿ ಉಳ್ಳಾಳದೆಮ್ಮ ಚಾವಡಿ ನಿರ್ಮಾಣ ಪಡೆದು ಆ ಕಾಡು ಆ ಚಾವಡಿ ಮತ ಕರ್ತವ್ಯ ಮತ್ತು ಕುರುಡು ನಡಪಡಕೊಳ್ಳೆ ಉದ್ದೇಶದೊಂದು ನಮ್ಮ ಹಗ್ಲಿಗೆ ಆ ಬಜ್ಜೆ ಪೂರಕವಾದ ಕಾಣಿಕೆ ಪೂರಕವಾದ ಆ ಕಾಡು ಹಾಗೆ ಜವಾಬ್ದಾರಿ ಕೊಡ್ತಾ ಅವಾಗ ಆಚಾರ ನೇತೃತ್ವ ಕೊಡುವುದು ರೀತಿಯಲ್ಲಿ ಅಲ್ಲ ದೈವದೇವರು ಮುದಿ ಎಂದು ಆ ಕರ್ತವ್ಯ ಮಾತ್ರ ನನಗೆ ಯಾವ ರೀತಿ ಅವಳು ಆ ರೀತಿ ಆದ ಪ್ರಯತ್ನ ಪಡೆದೆ ಮಲ್ತಿದ್ದೇವೆ ಅವಾಗ ಅವನಿಗೆ ವಿಚಾರ ಮಾಡಿ ಕೊಲ್ಲುವುದ ರೀತಿಯಲ್ಲಿ ನಿರ್ಮಾಣ ಆಗ್ತದೆ ಅವಾಗ ಆಗ ಉಳ್ಳಾಳ್ತಿನ ಮನೆ ಅನುಗ್ರಹ ನಮ್ಮ ಆ ಪ್ರಕಾರವಾದ ಆ ಕಾಡು ಅಥವಾ ನಮ್ಮ ಕತ್ತೆಗಳು ನಂಗೆ ಬೋಡಾಯಿ ಪರಿಕರಣ ವ್ಯವಸ್ಥೆ ಆವಡು ಅಥವಾ ನಮ್ಮ ಉಪಚಾರ ಆವಡು ಹೆಚ್ಚಿಗೆ ಮಿತ್ರ ದಾಂಡ ಅವು ಆ ಕಾಡು ಬಂಗಾರಿ ಪರ್ಯಾವ ವೈಚರಿತ ದಾಂಡ ಮನಸ್ಸುಗದಿ ಅಂತ ಈತ ಆಗಲೇ ಕಿಂಚಿತ್ ಅದು ಉಡುಗೊರೆ ಕೊಡೋದು ತನ್ಮೂಲಕ ಆ ಕಡೆ ಮನಸ್ಸು ಸಂತೋಷಪಡಿಸಾದ ಆ ಕಡೆ ಆ ಮಂಜಿ ಬೋಡಾಯಿರ್ತದ ಆ ಚಾವಡಿತನ ಕರ್ತವ್ಯನ ಅಂಚನೆ ಆ ವಿಶೇಷವಾದ ಆ ಉಯ್ಯಾರದ ಮಾತ ವ್ಯವಸ್ಥೆ ನಮ್ಮ ಬುಡುದಿಗೆ ತಗೊಂಡು ಬಂದೆ ಆ ಅದನ್ನು ಸುಲಭ ಪಾಲ್ಕೊಳ್ಳೋದು ಅక్కడ ದೇವದೇವರು ಮುಂದೆ ಆ ಮನಸ್ಸು ಆ ಕರ್ತವ್ಯ ಬಿಡುವುದು ನಂಗೆ ಮೆತ್ತಗೆ ಪ್ರತಿಷ್ಠಾಪನೆ ಬಿಡುವ ಯೋಗ್ಯತೆ ಪಡ್ಕೊಂಡು ತನ್ನೊಳಗೆ ಆ ಸಾನ್ನಿಧ್ಯ ಈ ಜಾಗ ಬೆಳೆದು ಭವಿಷ್ಯದ ಮಾತ ಈ ಜಾಗ ಮಾತ್ರ ನಾವು ಪತ್ತೆ ನಾವು ಪ್ರಾರ್ಥನೆ ಅಭೀಷ್ಟ ಪ್ರಾರ್ಥನೆ ವಾಕ್ಯನು ಆ ಛೇದ ಮಾತ ಕಥೆ ಅಕುಳ ಆರಾಧನೆ ದೇವದೇವರಲ್ಲ ಅವಶ್ಯಕ ದೇವರಲ್ಲ ಅನ್ನೋ ನಡಪಡ ಅವಳು ನಾವು
ಹೃದಯ ಸಂತೋಷ ಸ್ವೀಕಾರ ಉರ್ದು ಗೌರವ ಪಡೆದು ಆ ಶೀಲ್ಬೇಡ ಮೇಸ್ರಳ್ಳ ಆಚಾರ ಅಂಜನೆ ಜಲಮಾರ್ಗಗಳ ಅಂಜನೆ ಸಪರಿವಾರ ಮಂದಿರ ಸನ್ನಿಧಾನಗಳು ಪ್ರಾರ್ಥನೆ ಸರ್ವೇಭ್ಯೋ ದೇವೇಭ್ಯೋ ಹೆಚ್ಚಿಗೆ ಸಂತೋಷ ಕ್ಷೇತ್ರ ಬೇರೆ ಪಾತ್ರ ಈ ಕ್ಷೇತ್ರ ಬೆಳಗಾದಾಗ ನಾನು ಜಾಸ್ತಿ ಬೇರೆ ದಿಕ್ಕೊಟ್ಟು ನಮಸ್ಕಾರ ಅಂತ ಶಿಲ್ಪ ಪ್ರಕಾರ ಪ್ಲಾನ್ ಕೊಡ್ತೇವೆ ಆ ಪ್ಲಾನ್ ಮೂಲಕ ಆರ್ಥಿಕ ಬಂಗ ಊಟ 10 ಪೇಜ್ ಸೇರಿಸೋದು ಕೆಲಸ ಮಾಡ್ತಾರೆ ಆಯ್ತು ಹೆಚ್ಚು ಕಮ್ಮಿ ಅವರೇ ಗೊತ್ತುಂಟು ಅವೇನು ಮಾಪ್ ಮಾಡ್ತದೆ ಕೊಡ್ಬೇಕು ನೀವು ಭಕ್ತಿ ಇದ್ದಾರೆ ಮತ್ತೇನೆ ಸದ್ಯ ಐಕೆ ಇಂಚರ್ ಸರಿ ಗೊತ್ತುಂಟು ಅಪ್ಪಗೆ ಬಾಳೆ ದೊಂಗದ ನಾಡೋ ಪ್ರೀತಿ ಅದೇ ಆಳೆ ಹೆಂಗ ದುಂಗುಂಡು ಕೊಂಡದೆ ಐಕೆ ಕೋಪ ಅಂಚನೆ ಅಪ್ಪೇನೆ ಬೇರೆ ಮತ್ತೆ ಮಾತಾಡ ಹೆಚ್ಚು ಕಮ್ಮಿ ಮನುಷ್ಯರ ನೋಡ್ತಾ ನಾಡ ಈಗ ಕ್ಷಮ ಖಂಡಿತ ಕೊಟ್ಕೊಡ ಮಾತಾಡ ಸಲ ಗೊತ್ತಾ ಈಗ ಬರೋಣ ಕೊಡೋದು जगद्बंधे उल्लासमूर्ते आरोग्यं बद्धबन्धुरत्तदर्शनां सम्पदं चित्ररत्ने पूर्लाभं भूमित्रादकमितामाघोज्यम्यः सौभाग्यं रेट्टादिपुरश्चन्दुरितानभियानच शान्तिरत्तुषं देवाः कुर्वन्तु मङ्गलम् ಸ್ವಾಮಿಯರ ಭಕ್ತಿದ್ದಾರ ಶ್ರದ್ಧೆದ್ದಾರ ಮತ್ತೊಂದು ತನ್ಮೂಲಕ ನೂತನವಾದ ಪ್ರತಿಷ್ಠಾ ಬ್ರಹ್ಮದೋಷಾದಿ ವಿಶ್ವಾಸವಾದ ಇದೆರಡು ತೋರಣ ಮುಹೂರ್ತ ಪ್ರತಿ ಸಂಕಲ್ಪದ ಒಂದು ಪ್ರವೃತ್ತಿ ಮತ್ತೊಂದು ಭಕ್ತಿಜಿತ್ಯ ಆರಾಧನೆ ಆ ತೋರಣ ಅಭಿಮಾನ್ಯತೆ ಸಂತೋಷ ಸ್ವೀಕಾರ ಮಂಗಲಾರ್ಥಂ ವಿನಿವಾರಣಾರ್ಥಂ ತೋರಣಂ ಸ್ಥಾಪಯತೆ ಪಡೆದು ಶಾಸ್ತ್ರೋಡ ಪಂಡಿ ಪ್ರಕಾರವಾದ ಒಂಜಿನದಾದ ಶುಭತ್ವ ಪ್ರಾಪ್ತಿಗೋಸ್ಕರವಾದ ಅಂಜನೆ ಗ್ರಾಮಗಳು ಅರಿಷ್ಟಪತಿ ನಿವೃತ್ತಿಗೋಸ್ಕರವಾದ ಅಂಜನೆ ಮಾತಮ್ಮ ಬೇಲೆ ಅವು ವಿಘ್ನ ನಿವಾರಣ ಪೂರ್ವಕವಾದ ಪೂರ್ಣ ನಡಪಡು ಅಂಜನೆ ದೇವರನ್ನ ಅನುಗ್ರಹ ಪ್ರಾಪ್ತಿಯ ಸಂಕಲ್ಪದೆಯೊಂದು ಅವನಿಗೆ ತೋರಣ ಮುಹೂರ್ತ ಮತ್ತದು ಹೇಳ್ಬೇಕು ನಮ್ಮ ಕಾರ್ಯ ಪ್ರವೃತ್ತಿ ಮಾಡಿಕೊಡೋ ಒಂದು ಶಾಸ್ತ್ರ ಬಂದರೆ ಆ
ಪ್ರಕಾರ ಮತ್ತು ಇತ್ತಿ ಆ ತೋರಣ ಮುಹೂರ್ತವನ್ನು ಬರೆಗೊಂಡು ಆ ತೋರಣ ಮುಹೂರ್ತ ಉಗ್ರಾಣ ಮುಹೂರ್ತ ಲಗ್ನ ಸುಲಗ್ನ ಪಾದಗಳು ಐಗೊಳ್ಪದ ವಿಷಯಗಳಿಗಳಾದ ಶಿವಸುಳತಿರುನಾಡೆ ಮಾತ ಗ್ರಾಮ ದೇವರು ಅಂಚಿನ ವಿಶೇಷವಾದ ಈ ಕ್ಷೇತ್ರದ ಆರಾಧನೆ ನಿತ್ಯ ಸಪರಿವಾರ ಉಳ್ಳಾಡಿಸಲ ಲಗ್ನ ಸುಲಗ್ನ ಪಾದ ಕೊರದು ಆ ಕರ್ತವ್ಯ ಪೂರ್ಣ ನಡ್ಪಡಾದ ಭವಿಷ್ಯಕ್ಕೆ ಆಭಿಂಜಿತಿ ಮಾತ ಕೆಲಸಲ್ಲ ನಿರ್ವಿಘ್ನತ್ವೇನ ಸಮಾಪ್ತಿ ಪಾದ ಮಂಗಳನ ಅನುಗ್ರಹ ಕೂಡ ಬಂದು ಆ ತೋರಣಾಭಿಮಾನ ದೇವತಾಳ ಮಾತನಾಡಿಕೊಂಡು ಬನ್ನಿ. नागराजाय नमः। ओम
ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲದೆ ಜ್ಞಾನ ವೈರಾಗ್ಯ ಭಕ್ತಿ ಶ್ರದ್ಧಾ ಪುರಸ್ಸರವಾದ ಸನ್ನಿಧಾನ ಪ್ರಾರ್ಥನೆ ಮತ್ತು ವಿಶೇಷವಾದ ಬ್ರಹ್ಮಕಲಶೋತ್ಸವ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಸಂಕಲ್ಪ ತಂದು ಪ್ರವೃತ್ತಿ ಮತ್ತೊಂದು ಅವಾಗ ಅವು ಪರಿಪೂರ್ಣತೆ ಪಡೋದೊಂದು ದಾಂಡ ಕರ್ಮ ಭಾಗಗಳು ಅನ್ನದಾನ ಮಲ್ಪಡಿಗೆ ಅವಾಗ ಅನ್ನದಾನ ಮಲ್ಪಡೊಂದು ದಾಂಡ ಐಕ್ಯ ಬೋಡ ಜೊತೆ ಶಾಖ ಪದಾರ್ಥಗಳು ಅಂಜನೆ ದವಸ ಧಾನ್ಯಗಳು ಅಂಜನೆ ಅರಿ ತಾರಾಯಿ ಮಾತ ಬೆಲ್ಲ ಮಾತ ಪರಿಕರಗಳು ಬೋಡಿಗೆ ಅವಾಗ ಮಾತ ಸಂಗ್ರಹ ಭಕ್ತರ ಸಂಗ್ರಹ ಮತ್ತು ಬಕ್ಕ ಅದನ್ನು ದಿಯರಂಜಿ ವ್ಯವಸ್ಥೆ ಬೋಡು ಯಾಕೆ ಉಗ್ರಾಣ ಪಂಡು ಬೆತ್ತರು ಅವಾಗ ಉಗ್ರಾಣ ಪಂಪಣ ಅವನ ವ್ಯವಸ್ಥಿತ ರೀತಿಯಲ್ಲೂ ಕೂಡ ಅದಕ್ಕೋಸ್ಕರವಾದ ಶಾಸ್ತ್ರೋಕ್ತ ಪ್ರಕಾರವಾದ ಪವನ ಮುಹೂರ್ತ ಮತ್ತೊಂದು ಐಟ್ ತನ್ಮೂಲಕ ಆ ಅನ್ನಪೂರ್ಣೇಶ್ವರಿ ಸ್ವರೂಪಿಯಾಗಿದೆ ಅನ್ನಪೂರ್ಣೆಯನ್ನು ಆವಾಹನೆ ಮಾಡ್ತದೆ ಪೂಜೆ ಮಾಡ್ತದೆ ಐದು ಪಕ್ಕ ಉಗ್ರಾಣ ಜಿಂಜ ದಾಂಡ ಅವಾಗ ಆ ಉಗ್ರಾಣ ಬೋಡ ಇರಿದ್ದ ಪರಿಕರಗಳು ಸಮೃದ್ಧಿಯಾದ ಅಂಜನೆ ಆ ವ್ಯವಸ್ಥೆ ಮಾತ ವ್ಯವಸ್ಥಿತ ವ್ಯವಸ್ಥೆ ಆದ ಆ ಅನ್ನಪ್ರಸಾದ ಮಾತ ಭಕ್ತನಿಗೆ ಒದಗದು ಬರ್ತದೆ ಆ ಸಾನ್ನಿಧ್ಯ ಬೆಳಕೊಂಡು ಬಂದು ಶಾಸ್ತ್ರದ್ದಾವರೆ ಉಗ್ರಾಣ ಮುಹೂರ್ತ ಮಲ್ಪಡುವ ಬಂದು ಶಾಸ್ತ್ರ ಬಂದು ಆ ಪ್ರಕಾರವಾದ ಸಂಕಲ್ಪ ಮತ್ತೊಂದು ಉಳ್ಳಾದಿನ ಬ್ರಹ್ಮಕಲಶೋತ್ಸವ ಆ ಪ್ರಮುಖವಾದ ಐಕಬೋಡ ಜೊತೆ ಧಾನ್ಯ ನಿರ್ಮಾಣ ದವಸ ಧಾನ್ಯ ವಸ್ತ್ರ ನಿರ್ಮಾಣ ದೇವಸ್ಥಾನವಾದ ಉಗ್ರಾಣ ನಿರ್ಮಾಣ ಮಾಡಿದ ಆ ಉಗ್ರಾಣ ಶುದ್ಧಿಪೂರ್ವಕವಾದ ತನ್ಮೂಲಕ ಉಗ್ರಾಣ ಜಿಂಜಿದ ಬರಡು ಅಂಜನೆ ಆ ಉಗ್ರಾಣದ ಒಂಜಿ ಮುಹೂರ್ತ ಸುಮುಹೂರ್ತ ಆ ಮಹಾತಾಯಿ ಮಲ್ಪಾದ ಕೊರ್ದು ಮಹಾತ ಆ ಉಗ್ರಾಣದ ಒಂದು ಜವಾಬ್ದಾರಿ ವರೆಗೆ ಕೊರೆಗೊಂಡು ಅವರ ಎರಡು ಧನರೇಖೆ ಬಂದಿದೆಯಾ ಅವರ ಧನರೇಖೆ ಇತ್ತಡಾಡ ಉಗ್ರಾಣದ ಒಂದು ಜವಾಬ್ದಾರಿ ಕೊರಡು ಬಂದು ದುಮ್ಮದ ಕಾಡುವಾದ ನಿರ್ಣಯ ಮಾಡ್ತಾರೆ ರಾಜಸೂಯ ಯಾಗಡು ವಿಶೇಷವಾದ ಕೌರವ ಪಾಂಡವರು ಅವಾಗ ಇದ್ದ ತೀರ್ಮಾನ ಮಾಡ್ತದೆ ರಾಜಸೂಯ ಯಾಗ ಮಲ್ತರಿಗೆ ಐಟ್ ಏರನ ಉಗ್ರಾಣಗೂ ಜವಾಬ್ದಾರಿ ಕೊರ್ಪಣೆಗೆ ಬಂದು ಬಂದಾಗ ಕೃಷ್ಣದೇವರ ಸೂಚನೆ ಮಲ್ತರಿಗೆ ದುರ್ಯೋಧನ ಕೊರ್ಕ ಬಂದು ಮಾತೆಲ್ಲ ಮೊನೆ ತೂಯರಿಗೆ ಅಪ್ಪ ಆಯ ಪೂರ ಅನರ್ಥ ಮಲ್ತನಾಯೇ ಅಧರ್ಮ ಮಲ್ತನಾಯೇ ಆಗ ಬೋಧ ಆಗಿ ಜವಾಬ್ದಾರಿ ಕೊರೊಂದಿಲ್ಲ ಬಂದು ಬಂದಾಗ ಅಪ್ಪ ಕೃಷ್ಣದೇವರ ಪಂಡಿರಿಗೆ ರಡ್ಡು ಪ್ರಯೋಜನ ಉಂಟು ಒಂಜಿನದಾತೆ ಆಯನ ಕೈಟ್ ಧನರೇಖೆ ಉಂಟು ಐಡ್ದವರೆ ಆಯ ಭಾಗ್ಯವಂತ ಪ್ರಸೋಜೇತ ಪಂಡ ದಾಂಡ ನಮ್ಮ ಸಂಪತ್ತು ಇತ್ತನ ದಾಂಡ ಅದನ್ನು ಅನುಭವಿಪಿನ ಭಾಗ್ಯ ಜನ ಪ್ರಯೋಜನ ಇತ್ತು ಅಪ್ಪ ಅಂಚಿತ್ನ ಆಯ ಏತ ದುಷ್ಟಾನಂದ ಆಗ ರಾಜ್ಯಭಾರ ಮಲ್ಪಣ ಭಾಗ್ಯ ಎತ್ತಂಡು ಅಪ್ಪ ಆಗ ಮಾತು ಹೋಲ್ಪಡಲಾಗಿ ಜಯಶಾಲಿ ಅವನಿತ್ತು ಎಂಜನ ಆನಂದ ಆಂಡ್ಲ ಆಯಡಂಜಿ ಧನರೇಖೆ ಎತ್ತಂಡು ಐಡ್ದಾರ ಒಂಜಿ ಐಡ್ ಬೊಕ್ಕ ನನಂಜಿ ಒಂದು ಯಾಗ ಮಲ್ಪ ನೀರು ಪಂಡ ದಾಂಡ ಪಾಂಡವೆ ಅವಾಗ ಪಾಂಡವರ ಮಿತ್ತ ದ್ವೇಷ ಇತ್ತಂದಾಳ ಉಗ್ರಾಣ ಬೋರ್ಡ್ ಎತ್ತು ಕೊಡ್ಪೆ ವೈತು ಕೊಡ್ಪೆ ಇದನ್ನ ಕೆಲವರು ಮಾತ ಕೊರ್ಪುನಟ್ ಸ್ವಲ್ಪ ಪಿದಜಾರ್ವಿ ಅವಾಗ ಅಂಚೆ ಪನಗ ಅಂಚಾರೆಲ್ಲ ಬಲ್ಲಿ ಅವಾಗ ವ್ಯವಸ್ಥಿತ ಒಂಜಿ ಅವ ವ್ಯವಸ್ಥೆ ಆವಡ ಪಣ್ಣು ಸಂಕಲ್ಪದ ಎಂದು ಆ ದುರ್ಯೋಧನ ಕೊರಿಯರಿಗೆ ಅಂಚ ವಿಶೇಷವಾದ ಅದೇ ದುರ್ಯೋಧನ ಪಣ್ಯ ಹತ್ತೆ ನಮ್ಮ ಮಾತ ಎರಡು ಇಂಚಿನ ಒಂದು ಭಾಗ್ಯ ರೇಖೆ ಅದೊಂದು ಜವಾಬ್ದಾರಿ ಇಟ್ಟ ಮನುಷ್ಯ ಆ ಓಡು ಅವಾಗ ಅಂಜಿದ್ದ ಒಂಜಿ ದೇವರನ್ನ ಅನುಗ್ರಹದ ಅವರೇ ಆರ್ನ ಮುಖೇನ ಆ ಒಂದು ಕೆಲಸ ನೋಡ್ಲಾಗ ಅದೇ ಹಾಳು ಅವರಿಗೆ ಬಲ್ಲಿ ಅಂಚ ಕಮ್ಮಿ ಅವರಿಗೆ ಬಲ್ಲಿ ಅವಾಗ ಆ ರೀತಿಯಾದ ರಡ್ಡ ರೀತಿಯಲ್ಲಿ ಅನ್ನಪೂರ್ಣೇಶ್ವರ ಬಡಿತಂದು ಆರೋಗ್ಯ ಎಡ್ಡೆ ಪ್ರೇರಣೆ ಕೊಟ್ಟು ಮುಖಾಂತರವಾದ ದಾಲ ಒಂಜಿ ಉಗ್ರಾಣ ನಮ್ಗೆ ಜಿಂಜಿದ ಬರಡು ಐದು ದಾಲ ವಸ್ತುಗಳು ಪೂರ ಎಡ್ಡೆ ರೀತಿ ವಿನಿಯೋಗ ಆದ ಮಾತ ಭಕ್ತರನ್ನ ಒಳಗಿತ್ತಿ ಆ ದೇವತೊಳಗೆ ಮಾತ ಆ ಅನ್ನದಾನ ಪ್ರಸಾದ ಮಾತ್ರ ದಾಂಡ ನಮ್ಮ ಮೊಬೈಲ್ ಮಾತ್ರ ದೇವರನ್ನ ಒಳ್ಳೆಯರಿಗೆ ಪೂರ ಕನ್ನಡ ದೇವರು ಒಳ್ಳೆಯರು ಕೆಬಿಡಿ ದೇವರು ಒಳ್ಳೆಯರು ಅಂಚಿನ ಪೂರ ಶರೀರಡು ಮಾತ ದೇವರ ಸಾನ್ನಿಧ್ಯ ಉಂಟು ಅವಾಗ ಅಂಜಿತ್ನ ಒಂಜಿ ದೇವರ ಸಂತೃಪ್ತಿ ಆದ ಅವಳು ಎಡ್ಡೆ ಆವಡ ಪಡೆದ ಮನಸ್ಸು ನೇರ್ತಿಯ ದಾಂಡ ಅವ ಈ ಕ್ಷೇತ್ರ ಬೆಳಗೊಂಡು ಪಂಡ ಸಾನ್ನಿಧ್ಯ ಅದಕ್ಕೋಸ್ಕರ ಅನ್ನದಾನ ಮಾಡ್ಕೊಡೋ ಕಲಿಗಳು ಬಂದು ವಿಶೇಷವಾದ ಬಂತೇವೆ ಅವಾಗ ಐಕ್ಯ ದೃಶ್ಯವಾದ ಉಗ್ರಾಣ ಮುಹೂರ್ತ ಸುಮುಹೂರ್ತ ಆವಡು ಅದಕ್ಕೆ ಜವಾಬ್ದಾರಿಗಳು ಅಲ್ಲ ಒಂದು ಪೊರ್ಲುದ ರೀತಿ ಅದಕ್ಕೆ ಮಲ್ಪಾದ ಮಾತ ಪೊರ್ಲುಡೆ ಮಾಡ್ತದೆ ಆ ಕೆಲಸ ಆ ಮಾತ ಪ್ರಸಾದ ಪರಿಕಾಲ ವ್ಯವಸ್ಥಿತ ರೀತಿ ವ್ಯವಸ್ಥೆ ಆದ ಮಾತ ಅನುಗ್ರಹ ಮಾಡ್ಕೊಡು ಐಕ್ಯ ಸ್ವರೂಪ ಅದೇ ಅನ್ನಪೂರ್ಣ ಸ್ವರೂಪ ಆದ ಈ ಜಾಗಡೆ ಉಂದೊಂದು ಆ ಉಳ್ಳಾಳ್ತಿ ನಂಗೆ ಬೋಡ ಅಕ್ಷಯ ಸಮೃದ್ಧಿ ಮಾಡ್ಪಾದ ಮಲ್ಪಾದ हरेशनामधेयस्य सुन्दरनामधेयस्य सर्वेषां भक्त सर्वेषां भक्तजनानां सर्वक्षेमस्थैर्य विद्याभ्यारोग्यानन्दैश्वर्याभिवृद्ध्यर्थं धर्मार्थकामोक्षाय चतुर्दशाधिकं ये ग्रहाः अरिष्टस्थावदा तेषां ग्रहां सर्वैकादशार्थं ये ग्रहाः शुभस्थावदा तेषां विकासात् शुभादिशयप्राप्त्यर्थं नक्षत्रशा मार्गे प्राप्तशायां प्राप्तवक्तोषितुर्वाप्त्यर्थं परेः शत्रुभे कथयमान मारण मोहन विचारसम्मनाकर्षण द्वेषं कृताभिषादोष निवारणार्थं इह जन्मनि पुनर्जन्मनि जन्ममान्तरेषु बाल्यकोम सांगता निरुग्नवादित्यर्थं सर्वे कामार्थं काम सुभिक्षावत्यर्थं सन्मङ्गलावाप्त्यर्थं देवतानुग्रहप्रसादार्थं अस्मिन् दिने आचार्यमुखेन दिनानि गणपति होम शान्ति उपशान्ति होमानकलशाभिषेक तथा पञ्चामृतं पूजा तथा हस्ते संस्कृतार्थं आचार्यमुखे
ಸದಾ ಆಗಬಾರದು ಆಸ್ತಿ ಗಣಯಾಗ ದೇವ ಸಂತೋಷ ಸ್ವೀಕಾರ ಮತ್ತೊಂದು ವಿಶೇಷವಾದ ಅಗ್ನಿಹೋತ ಅಂಜನೆಯ ಉದ್ದಾಗದಿಂದ ಬರಡು ಅಂಜನೆಯ ಆ ಪಾಕಶಾಲೆ ಮಾತ್ರ ಕೆಲಸದ ಕರ್ತವ್ಯವಾದ ಪೂರ್ವ ನಡಪಡು ಐದು ಪಕ್ಕ ನಾಗದೇವರಿಂದ ಕರ್ತವ್ಯ ಕೊಂಡು ಭವಿಷ್ಯದ ಮಾತ ಕೆಲಸ ನಿರ್ವಿಘ್ನತೆಯನ್ನು ಗಣಪತಿಯರ್ಮ ಅತ್ರಿವಾದ ವೆಂಕಟೇಶ್ವರ ಆಚಾರ್ಯಂ ತಾಮಹಂ ಪ್ರಣತೋ ಜ್ಞಾನಂ ಕರ್ಮ ಕರಿಷ್ಯ ಓಂ ರಕ್ಷಕಾಯ ಮಮಲಿಂ ಪ್ರಾಣಗ್ರಾಣಾತಿ ಪುಣ್ಯಕಂ ಯಜಮಾನಂ ಚಕ್ರಮಂ ರಕ್ಷ ರಕ್ಷಾ ತಪರಾಪನ ಪ್ರತೇನ ಪ್ರತೇ ಪುತ್ರಾದಿ ಭಗಾನಾಚೇನಾಚೇ ಪುತ್ರಪುತ್ರಾದೀ ಓದರ್ಪಿಣೀ ಮಮಲಿಂ ಪ್ರಾಣಗ್ರಾಣಾತಿ ಪುಣ್ಯಕಂ ಯಜಮಾನಂ ಚಕ್ರಮಂ ರಕ್ಷ ರಕ್ಷಾ ತಪರಾಪನ ಪ್ರತೇನ ಪ್ರತೇ ಪುತ್ರಾದಿ ಭಗಾನಾಚೇನಾಚೇ ಪುತ್ರಪುತ್ರಾದೀ ರಕ್ಷಾ ತಪರಾಪನ ಪ್ರತೇನ ಪ್ರತೇ ಪುತ್ರಾದಿ ಭಗಾನಾಚೇನಾಚೇ ಪುತ್ರಪುತ್ರಾದೀ ಭೀಷಣೋಗಾಮಿ ಮಮಲಿಂ ಪ್ರಾಣಗ್ರಾಣಾತಿ
प्रदक्षिणपदे आपोहं पावकर्मा पापात्मा पावकं भवान् राजिमां कृपया देवान् शरणागतवत्सलम् अन्यथा शरणं नास्ति त्वमेव शरणं मम तस्मात् कार्यभावे तदा प्रार्थनमहं करिष्ये वसुदेव त्वं देवो कन्दकार्यवर्धनं देवै सहस्रयुक्तं जगदेकं जलसीतामलं सहस्रजोजनम् उदारीं तदारजं नमाम्यनन्तं भुवनेकनाथं सर्वोन्नततारीचः कपिलोनागेवनं कालीयशङ्करपालश्च भूधरश्चक्रकीर्तितः वासुकी महानागराजाय नमः प्रार्थनां समर्पयामि ದೇವಾಲಯ ಆಲಯ ನಿರ್ಮಾಣ ಕಾಲದಲ್ಲಿ ನಾನಾ ರೀತಿಯ ನಮಸ್ಕಾರ ಭೂಮಿಗೆ ನಮಸ್ಕಾರ ಅಂಜನಿಗೆ ಈ ಭೂಮಿಗೆ ಅಧಿಪತಿ ನಾಗದೇವಿ ನಾಗದೇವಿಯನ್ನು ಸಾನ್ನಿಧ್ಯ ಆ ಮಹಾಕಾರ್ಯ ಪ್ರತಿಷ್ಠಾಪನ ಪೂರ್ವಕವಾಗಿ ನಿರ್ಮಾಣ ಆಲಯ ಅವರ ಸರ್ವರಿಗಾದ ಪರಿಹಾರ ಭೂಮಿ ಕರ್ತನೆಟ್ಟು ಅಂಜನೆ ಕಲ್ಲು ಕರ್ತನೆಟ್ಟು ಮರಣ ಕರ್ತನೆಟ್ಟು ನಾನಾ ರೀತಿಯ ದೋಷೋತ್ಪನ್ನ ಮಾಡ ನಮ್ಮ ಕೆಲಸಗಳಿಗೆ ನಾನಾ ರೀತಿಯ ಅಡೆತಡೆ ಬಂದರೂ ಮಾತ್ರ ಸಾಧ್ಯ ಅಂಚ ಮಹಾಕಾರ್ಯ ಪ್ರತಿಷ್ಠಾಪನ ಪೂರ್ವಕವಾಗಿ ನಾಗದೇವಿಯನ್ನು ಪ್ರತ್ಯರ್ಥವಾಗಿ ಬಲ್ಪಂಚನ ಪೌಮಾನ ಕಲಶಾಭಿಷೇಕ ನಾಗದೇವಿಗೆ ಬಿಂಬೋಪಾದಕ ಆರಾಧನೆ ಮಾಡುವಾಗ ಅವೇ ರೀತಿಯಾದ ಸರ್ವಪ್ರಾಯಶ್ಚಿತ್ತವಾಗಿ ಆಶೇಷಾವಳಿ ನಾಗದೇವರನ್ನ ನಾಗದೇವರಿಗೆ ಇಷ್ಟವಾಗಿ ಆಶೇಷಾವಳಿ ಆ ಆಶೇಷಾವಳಿ ಆ ನಾಗದೇವರಿಗೆ ಸಮರ್ಪಣೆ ಮಾಡಿದ ಈ ಜಾತಿ ನಾಗದೇವಿಯನ್ನು ಉಪಚಾರವನ್ನು ನಡೆಸುತ್ತಿರುವುದಾದ ಈ ಭೂಮಿಯ ಮಾತ ನಾನಾ ವ್ಯತ್ಯಾಸವನ್ನು ಮಾಡಿಕೊಂಡು ನಾಗದೇವಿಯನ್ನು ಕೋಪ ಪ್ರಕೋಪ ತಾಪ ಭಕ್ತರುನಾಟ ಪಾಮಾದಿ ಕುಷ್ಠರೋಗಗಳ ನಾನಾ ರೀತಿಯ ಕುಷ್ಠರೋಗಗಳು ಮನುಷ್ಯನಿಗೆ ಸಾಧ್ಯ ಉಂಟು ನೇತ್ರ ಕನ್ನಡ ಗಂಡಲು ಮಾತ್ರ ಕೆಲವು ತೊಂದರೆಗಳು ಅಂಜನೆ ನಮ್ಮ ಶರೀರದಲ್ಲಿ ನರನಾಡಿ ನಾಗದೇವಿಗೆ ಅಧಿಪತಿಯಾಗಿವೆ ಅಂಜಿನ ನರನಾಡಿ ಕೆಲಸ ಮಾಡುತ್ತಿದ್ದಾಗ ಮನುಷ್ಯನ ಜೀವನ ಶರೀರಕ್ಕೆ ಅಂಜಿನ ಸರ್ವ ಭಕ್ತರಿಗೆಲ್ಲ ಪೂರ್ವಭಾವಿಯಾದ ಈ ಪ್ರಾಯಶ್ಚಿತ್ತವಾದ ಆದೇಶ ಆ ನಾಗದೇವರಿಗೆ ಅರ್ಪಣೆ ಮಾತ ನಾಗದೇವರಿಗೆ ಸಂತೋಷ ಸ್ವೀಕಾರ ಏಕೋಸ್ಕರ ಎಲ್ಲ ಪುಣ್ಯ ಕೆಲಸಗಳಿಗೆ ನಾಗದೇವರನ್ನು ಅನುಗ್ರಹತ್ತಾವ ನಿರ್ವಿಘ್ನವನ್ನು ನಿಶ್ಚಯವಂತ ಪ್ರಕಾರ ದಾರು ವಿಘ್ನಗಳು ಅಡೆತಡೆಗಳು ಮಾತಂತೆ ಅವು ಮಾತ ಆತ್ಮಚಿತ್ರ ಕೊಟ್ಟುಡು ನಿಶ್ಚಯ ಗಳಿಗೆದೆ ಆ ಮಹಾಕಾಲಿನ ಸಾಕ್ಷಿ ಯೋಗೋಪಾದಗಳು ಆರಾಧನೆ ಮಾಡುವಂತಹ ಬ್ರಹ್ಮಕಲಶದ ತೋಪಣಚಿತ್ರ ಯೋಗವಾಕ್ಯ ಸಮಸ್ತ ಭಕ್ತರಿಗೆ ಅನುಗ್ರಹ ಮುಖಾಂತರ ಸಮಸ್ತ ಭಗವದ್ಭಕ್ತರಿಗೆ ಆ ನಾಗದೇವಿಗೆ ಅನುಗ್ರಹತ್ತಾವ ಮಿತ್ರ ಆರೋಗ್ಯ ಪ್ರಾಪ್ತಿಯೇ ಮನುಷ್ಯ ಎಂಜಿನಾದರೂ ಸಾಧನೆ ಮಾಡಿಕೊಂಡಾಗ ಶರೀರ ಸರಿಯಾದ ಶರೀರಕ್ಕೆ ಆರೋಗ್ಯ ಇದ್ದರೂ ಮಾತ್ರ ಆ ಆತ್ಮ ಶರೀರವನ್ನು ಎಂಜಿನ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂಚಿನ ಆರೋಗ್ಯ ಮಾದರಿಗಳ ಅನುಗ್ರಹ ಮಾಡಿಕೊಂಡು ಪುತ್ರಾಪ್ತಿಯೇ ಎಚ್ಚರಿಕೆ ಸಂತಾನ ನಮಗೆ ಬಹಳ ಮುಖ್ಯವಾದ ಕಾರ್ಯ ಸಂತಾನ ಇತ್ತು ಯಾವ ಆ ಸಂತಾನಕ್ಕೆ ಬುದ್ಧಿ ಜ್ಞಾನ ಆತ್ಮಚಿಂತನ ಮಾತ್ರ ಅಡಿಗಡಿ ಸಾರ್ಥಕ ಬದುಕನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಇಂಚಿನ ಮಾತ್ರ ಧರ್ಮ ಕೆಲಸಗಳಿಗೆ ಮಾತ್ರ ಬೇರೆ ಸಹಾಯ ಆ ಆರ್ಥಿಕವಾದ ಪವಿತ್ರ ಚಿಂತನ ಆ ಯುವಕರಿಗಾಗಲಿ ಅಥವಾ ಸಮಸ್ತ ಭಗವದ್ಭಕ್ತರಿಗಾಗಲಿ ಆರ್ಥಿಕದ ತೊಂದರೆಗಳು ಮಾತ್ರ ಇದ್ದಿರುವಾಗ ಪೂರಕವಾದ ಪವಿತ್ರ ಚಿಂತನ
ಆರ್ಥಿಕ ಸಂಪತ್ತನ್ನು ಈ ಜಾಗದ ಒದಗಾದ ಮುಖಾಂತರವಾದ ಸಮಸ್ತ ಭಗವದ್ಭಕ್ತರಿಗಳ ಆರೋಗ್ಯಪೂರ್ಣ ಆಯುಷ್ಯ ಸಕಲ ಸಂಪತ್ತಿನ ಇಷ್ಟಾರ್ಥನ ದೇವರ ಅನುಗ್ರಹ ಮತ್ತತೆ ಸರ್ವರಿನ ರಕ್ಷಣೆಯನ್ನು ಉದ್ಧರಿಸಾದ ನಡೆದುಕೊಳ್ಳುವ ಮುಂದೆ ನಾಗದೇವರನ್ನ ಸನ್ನಿಧಾನ ಅನನ್ಯವಾದ ಭಕ್ತಿಯ ಶ್ರದ್ಧೆಗೆ ನನ್ನ ಕೈಯಲ್ಲಿ ಓಡಾಟವನ್ನು ಮಾತೆಯನ್ನು ಸೇರಿ ಪ್ರಾರ್ಥನೆ ಮಾಡುವ ಸ್ವಾಮಿ ದೇವರೇ ಸರ್ವೋನ್ನತಾನೇ ಕಪಿಲೋನಾಗೇವ ಚ ಕಾಳೀಯ ಶಂಕರಾಚ ಬೋಧನಚ ಪ್ರಕೀರ್ತಿತಃ ವಾಸುಕೇ ಮಹಾನಾಗರಾಜಾಯ ನಮಃ ಪ್ರಾರ್ಥನಾ Thank you.
ಪ್ರಾರ್ಥನಾ ಪ್ರಪಯ ಭಕ್ತಿ ಶ್ರದ್ಧಾ ಪ್ರಸರವಾದ ದೇವತಾ ಸಂವಿಧಾನವಾದ ಪ್ರಾರ್ಥನೆ ಮತ್ತು ದೇವನ ಆರಾಧನೆ ಅಗ್ನಿಮುಖೇನ ವಿಶೇಷವಾದ ಕೊರೆಯನ್ನು ಪೂರ್ವಾದ್ಯ ಪರಾಜಯ ಪಂಚಾಂಗ ಮಹಾಗಣ ಸಂತೋಷ ಸ್ವೀಕಾರ ತಂದು ಇನ್ನಿಟ್ಟು ಅಲಂಜಂಶ ಆರಂಭ ಕರ್ತವ್ಯ ಸಕಲ ಕಾರ್ಯಗಳ ಬರ್ಪಣ ವಿಘ್ನವಾದ ದೂರಮತ್ತ ಅಕ್ಷಯ ಸಮೃದ್ಧಿನ ಯಶಸ್ಸು ಕೀರ್ತಿ ಲಾಭವಾದ ಅನುಗ್ರಹ ಮತದ ಆ ಸಾಹಿತ್ಯ ಪ್ರಾರ್ಥನೆ ಮತ್ತು ಅಂಜನೆ ಉಪಶಾಂತಿಯನ್ನು ಮಟ್ಟದ ದೇವದ ಒಂದು ಆರಾಧನೆಗೆ ಕೂಡಾದ ನಂಗೆ ನೂತನವಾಗಿ ಆ ಒಂದು ಕುವೆಯನ್ನು ತೊಳೆದು ಐಟ್ ನಂಗೆ ಆ ದೇವಿನ ಅನುಗ್ರಹ ದಾವರೆ ಕೂಡ ಜಲರಾಶಿ ಸಮೃದ್ಧಿಗದಂಡು ಅವಾಗ ಆ ಜಲ ಶುದ್ಧಿ ಅವಡು ಅವು ಆ ಜಲ ಒಂಜಿ ಅವು ತೀರ್ಥತ್ವವನ್ನು ಪಡೆದು ನೋಡು ಅದಕ್ಕೋಸ್ಕರವಾದ ಶಾಸ್ತ್ರದಲ್ಲಿ ಕೂಪ ಶಾಂತಿ ಪಡೆದು ಕೂಪವನ್ನು ಬಾವಿಯಿಂದ ಅರ್ಥ ಅವಾಗ ಐದು ಶುದ್ಧ ಅವಡು ದಾಂಡ ಐಕ ವರುಣನ ಆವಾಹನ ಮತ್ತು ಅಗ್ನಿಮಠ ಕೇನ ಪೂರ ಹವಿರ್ಭಾಗನ ಮಾತ ಅರ್ಪಣೆ ಮಾಡ್ತದೆ ಐದು ಬಕ್ಕ ಐತ ಸಂಪಾತ ಅರ್ಪಣ ದಾಂಡ ನೆಯ್ ಪಾಡ್ದುವಂತೆ ಉರಿಪಣಕ್ಕೆ ಈಗ ಸಂಪಾತ ಒಂದು ಬದಲು ಐದು ಕಂಜಿ ಪಣಿತಾ ಜಲ ಅರ್ಪಣೆ ಪಡೆದು ಕಲಶದಿಯರಂಡು ಅವಾಗ ಕಲಶ ಜಲ ಐದು ಬಕ್ಕ ಉತಾಭಸ್ಮ ಏನು ಪೂರ ಒಂದು ಕಲಶಕ್ಕೆ ಸೇರಿಸಾದ ಐಟು ವರ್ಣನ ಪೂಜೆ ಮಾಡ್ತದೆ ಅವೇನು ಮಾತಾ ತೀರ್ಥಭಾಗಿ ಪಾಂಡನ ದಾಂಡ ಅವು ಶುದ್ಧ ಆದ ಅವು ಆ ಇಂಚಿನ ಜಲ ಉಂಡ ಅವು ತೀರ್ಥ ಸ್ವರೂಪ ಪರಿವರ್ತನೆ ಆದ ತಮ್ಮ ಮೂಲಕ ಅವು ತೀರ್ಥಾಪನ ದತ್ತ ಪೂರ ದೇವರ ಅಂಜಿ ವ್ಯವಸ್ಥೆಗೆ ಯೋಗ್ಯತೆಯನ್ನು ಪಡೆದುಕೊಂಡಿದ್ದಂಥ ತೀರ್ಥನ ಈ ಕ್ಷೇತ್ರಕ್ಕೆ ಬರ್ತದೆ ಏರ ಮಾತಾ ఆయన ತೀರ್ಥನ ತೊಣಿರ ಏರ ಮಾತಾ ಪ್ರಾಶನ ಪದ ಅವೇ ಅವು ಆಯುಪ್ರದ ಆರೋಗ್ಯಪ್ರದಾದ ಮೇಲ್ಕೊಂಡು ನಮ್ಮ ಶಿವರೋಡು ತೂಪ ಶಿವರೋಡು ಮಲ್ಲ ಒಂದು ದಾಂಡ ಅವ್ರು ತೀರ್ಥ ಅಂದಿರ್ತಾರೆ ಅವ್ರು ಹೋದು ಪರಮಂದಾಯನ ಜಾಗೃತಿ ತೀರ್ಥಕ್ಕೆ ತೊಂಡು ಅವ್ರು ಗಂಧ ಪ್ರಸಾದ ನಮನೆ ತುಂಬ ಪದಂಬರು ಅಂಜನೆ ಅವರು ತೀರ್ಥ ಉಂಟು ತೀರ್ಥ ಕೊರ್ಬೇಕು ఆయన ಮೀನನ್ನು ದಾಂಡ ಆಯ್ತು ತೀರ್ಥ ಪರಣ ದಾಂಡ ನೀರು ಪರಣ ದಾಂಡ ಪೂರ ರೋಗ ಪರಿಹಾರ ಅಂಚ ಆದನಿ ಮಹತ್ವ ಉಂಟು ಅವಾಗ ಈ ಕ್ಷೇತ್ರಗಳ ಮಾತ ಒಂಜಿ ಅಂಜಿತ್ ಒಂಜಿ ಈಗ ಸಾನ್ನಿಧ್ಯ ಬರೋಣ ದಾಂಡ ಚಿತ್ತ ಮಾತ್ರ ಸತ್ಕರ್ಮ ಮಾಡ್ಕೊಂಡು ಕಾಂತ ತೀರ್ಥತ್ವನ ಯೋಜನೆ ಮಾಡ್ಕೊಂಡು ದಾಂಡ ಐಕ್ಯ ಮಾಡ್ಕೊಂಡು ದಾಂಡ ಅವಾಗ ಆ ರೀತಿ ಈ ಕ್ಷೇತ್ರಗಳ ಅವರಿಗೆ ಕೂಪ ನಿರ್ಮಾಣ ಮಾಡ್ತದ ಜಲ ಶುದ್ಧಿ ಆವಡು ನಮಗೆ ಕಡೆ ಬೋರ್ನಾತೆ ಜಲ ಸಮೃದ್ಧಿ ಆವಡು ಈ ಜಾಗ ಮಾತ ಆ ದೇವದ ಯೋಗ್ಯತೆ ಅಭಿಷೇಕವು ಅಂಚನೆ ಮಾತ ಆ ಪ್ರತಿ ಸಂಕ್ರಾಂತಿ ಅಂಚನೆ ನೈಮಿತಿಗೆ ಮಾತ್ರ ಕೂಡ ವ್ಯವಸ್ಥೆನ ಆ ದೇವರ ಮಾತ ಉಳ್ಳದ ರೀತಿಯಲ್ಲಿ ಉದ್ಧರಿಪಡು ಜಲರಾಶಿ ಸಮೃದ್ಧಿ ಆಗಿರ್ತದೆ ಮಂತ ವಿಚಾರಗಳು ಅಂತ ಸಮೃದ್ಧಿನ ಆ ಉಳ್ಳಾಡ್ತಿಲ್ಲ ಆ ತುಂಬ ಅಭಿಮಾನ ದೇವತೆಯನ್ನು ವರ್ಣಲ್ಲ ಅಂಚನೆ ಆ ಮಹಾಗಣಪತಿಯ ಅನುಗ್ರಹವನ್ನು ಸಮೀಕ್ಷೆಗಳು ಪ್ರಾರ್ಥನೆ ದೇವತಾಭ್ಯೋ ನಮಃ ಪ್ರಾರ್ಥನೆ ಕ್ರಿಯಾಮಿ ಪಳ್ಳೆ ಅಗ್ನೇಯ ನಮಃ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಅವ್ಯವಾಹನ ದೇಹಿ ಮೇ ಪರಮೇಶ್ವರಿ ಪ್ರಾರ್ಥನಾ ಗೋವಿಂದ ಗೋವಿಂದ.
ನಮಾಮಿದಂ ಕರುಣಾಯ ನಮಃ ಪ್ರಾರ್ಥನಾಂ ಸಮಯಾಮಿ ಗೋವಿಂದ ದೇವತಾನುಗ್ರಹ ಪ್ರಸಾದ ಸಿದ್ಧಿರಸ್ತು. ಗೋವಿಂದ 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 ನಾನು ಮಾತಾಡಲ್ಲ ಬಲೆ